ಆತ್ಮೀಯ ವೀಕ್ಷಕರೇ, ನಾವು ಇವತ್ತು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರತಕ್ಕಂತಹ ಕೃಷಿ ಯಂತ್ರ ಮೇಳದಲ್ಲಿದ್ದೀವಿ. ಈ ಒಂದು ಕೃಷಿ ಯಂತ್ರ ಮೇಳದಲ್ಲಿ ಈಗ ತಾನು ಬಂದಿರುವ ಕಂಡಂತಹ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲೊಂದು 200ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ನಿಮಗೆ ಕೃಷಿ ಮತ್ತು ಯಂತ್ರೋಪಕರಣಗಳ ಉತ್ಪನ್ನಗಳು ನಾವು ಕಾಣಸಿಗ್ಬೋದು. ಕೃಷಿ ಮೇಳದಲ್ಲಿ ಎಲ್ಲರೂ ಕೂಡ ಈ ಒಂದು ವಿಭಾಗದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅದೇ ರೀತಿಯಾಗಿ ಅನೇಕ ರೀತಿಯಾದಂಥ ಹೊಸ ಯಂತ್ರಗಳ ಪರಿಚಯ ಆಗ್ತಿದೆ. ಹೊಸ ತಳಿಗಳು ಅಂದರೆ ಈ ಗಿಡಮೂಲಿಕೆಗಳು ಅದೇ ರೀತಿಯಾಗಿ ಗಿಡಗಳ ಪ್ರದರ್ಶನ ಕೂಡ ಇಲ್ಲಿ ನಡೀತಿದೆ. ಆದ್ದರಿಂದ ಎಲ್ಲ ವೀಕ್ಷಕರನ್ನು ಕೂಡ ಈ ಒಂದು ಕೃಷಿ ಯಂತ್ರ ಮೇಳಕ್ಕೆ ತಮ್ಮನ್ನು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಧ್ವನಿ ಮೀಡಿಯಾದ ಮುಖಾಂತರ. ಯಾಕಂತ ಹೇಳಿದರೆ ಇಲ್ಲಿ ಅನೇಕ ರೀತಿಯಾದಂತಹ ವಿಶೇಷತೆಗಳು ಈ ಒಂದು ಕೃಷಿ ಯಂತ್ರ ಮೇಳ ಪಡ್ಕೊಂಡಿದೆ. ಖಂಡಿತವಾಗಲೂ ನೀವು ಬನ್ನಿ ಪುತ್ತೂರು ವಿವೇಕಾನಂದ ಕಾಲೇಜು. ವೀಕ್ಷಕರೇ, ನಾವಿವತ್ತು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರ್ತಕ್ಕಂತಹ 5ನೇ ಕೃಷಿ ಯಂತ್ರ ಮೇಳದಲ್ಲಿ 100% ನ್ಯಾಚುರಲ್ ಹುರಿದ ಅಗಸೆ ಬೀಜದ ಕೌಂಟರ್ನಲ್ಲಿದ್ದೇವೆ. ಬನ್ನಿ ಕೇಳೋಣ ಇದರ ಪ್ರಾಡಕ್ಟ್ ಏನು ಮತ್ತು ಮಾಹಿತಿ. ನಾವು ಬೆಳಗಾವಿಂದ ಬಂದಿರೋದು. ನಮ್ಮ ಹತ್ರ ಫ್ಲಾಕ್ಸ್ ಸೀಡ್ ಇದೆ, ಅಂದರೆ ರೋಸ್ಟೆಡ್ ಫ್ಲಾಕ್ಸ್ ಸೀಡ್. ಇದು ಸ್ಟೀಮ್ ರೋಸ್ಟೆಡ್ ಮಾಡ್ತೇವೆ, ಅಂದರೆ ನಾರ್ಮಲ್ ಆಗಿ ತವಾ ರೋಸ್ಟ್ ಎಲ್ಲ ಮಾಡಲ್ಲ, ಯಾಕೆಂದರೆ ಒಮೆಗಾ 3 ಅನ್ನೋದು ಬರ್ನ್ ಆಗೋಗ್ಬಿಡುತ್ತೆ. ಇದರಲ್ಲಿ ಮೇನ್ ಇರೋದೇ ಒಮೆಗಾ 3. ಇದು BP, ಶುಗರು, ಕೊಲೆಸ್ಟ್ರಾಲು, ಡೈಜೆಷನು ಮತ್ತು ಗ್ಯಾಸ್ಟ್ರಿಕ್ಕಿಗೆ, ಅಸಿಡಿಟಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತು ಬ್ರೈನಿಗೆ ಕೂಡ ತುಂಬ ಒಳ್ಳೆಯದು. ಒಂದು ಮೀನಲ್ಲಿ ಒಂದು ಒಮೆಗಾ 3 ಅಂತ ಆಯಿಲ್ ಇರುತ್ತೆ, ಅದೇ ಆಯಿಲ್ ನಿಮಗೆ ಫ್ಲಾಕ್ಸ್ ಸೀಡಲ್ಲಿ ಸಿಗುತ್ತೆ. ಸೊ ಇದು ತಿನ್ನೋದ್ರಿಂದ ಬುದ್ಧಿವಂತಿಕೆನೂ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಮ್ಮ ಹತ್ರ ಚಿಯಾ ಇದೆ ಸರ್. ಇದು ಬಾಡಿ ಎಕ್ಸೆಸ್ ಆಫ್ ಹೀಟ್ನ ಕಡಿಮೆ ಮಾಡುತ್ತೆ, ಜಸ್ಟ್ ನೀರಲ್ಲಿ ಹಾಕ್ಕೊಂಡು ಕುಡಿಯೋದಷ್ಟೇ. ಮತ್ತು BP, ಶುಗರ್ ಇರೋರಿಗೆ ಮತ್ತು ಎದೆ ಉರಿ ಮತ್ತು ಕಾಲುರಿ ಉರಿ ಎಲ್ಲ ಇರೋರಿಗೆ ಇದೆಲ್ಲ ಕುಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಹ ಕೊಡ್ಬೋದು, ನೀವು ಬಾಯಲ್ಲಿ ಹುಣ್ಣಾಗಿದ್ದರೆ ಮಕ್ಕಳಿಗೆ ಸಹ ಕೊಡ್ಬೋದು. ಈಸಿಯಾಗಿ ಟ್ಯಾಬ್ಲೆಟ್ಸ್ಗೆ ಅಡಾಪ್ಟ್ ಆಗೋಕ್ಕಿಂತ ನ್ಯಾಚುರಲಾಗಿ ಸಿಗೋ ಆಹಾರಗಳಿಗೆ ನಾವು ಅಡಾಪ್ಟ್ ಆಗಬೇಕು. ಅದನ್ನೆಲ್ಲ ಟ್ಯಾಬ್ಲೆಟ್ಸ್ ಎಷ್ಟೇ ಇದ್ದರೂ ನಿಮಗೆ ಮುಂದೆ ಅಪಾಯಕಾರಿ ಇದ್ದೇ ಇರುತ್ತೆ. ಸೊ ಇದೆಲ್ಲ ಆರ್ಗ್ಯಾನಿಕ್ ಇರುತ್ತೆ. ಸೊ ನೀವು ನಮ್ಮ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. 7022086021 ಅಂತ. ನಿಮಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಸಿಗುತ್ತೆ. ನಾವು ಕೊರಿಯರ್ ಮಾಡ್ತೀವಿ, ನಿಮಗೆ ಎಷ್ಟೇ ಬೇಕು ಅಂದರೆ ಕೊರಿಯರ್ ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ರಾಗಿ ಇದೆ ಸರ್. ಇದು ಮಿಲೆಟಿಂದ ಮಾಡಿರೋದು ರಾಗಿ, ಅಂದರೆ ಹೊರಗಡೆ ಕೆಮಿಕಲ್ಸು ಕಲರ್ಸು ಎಲ್ಲ ಯೂಸ್ ಮಾಡಿ ಮಾಡ್ತಾರೆ, ಬಟ್ ನಾವಿದು ಕಾನ್ಸೆಪ್ಟ್ ಇಟ್ಕೊಂಡು ರಾಗಿ ಅಂತ ಮಾಡಿದ್ದೀವಿ. ಸೊ ಮಕ್ಕಳು ತಿಂತಾರೆ, ಮತ್ತು BP, ಶುಗರ್ ಇರೋದವ್ರಿಗೂ ಒಳ್ಳೆಯದು. ಇದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಮತ್ತು ರಾಗಿ ಇರುತ್ತೆ, ನಿಮಗೆ 10% ಸಾಬೂನು ಇರುತ್ತೆ ಸರ್. ಮತ್ತು ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನಮ್ಮ ವೆಬ್ಸೈಟಿಗೆ ಬಂದು ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು. 100ಇಂದ 200 ತನಕ ಇದೆ. ಆಮೇಲೆ ನಿಮಗೆ ಅಬೌವ್ 200 ಮೇಲೆ ಬೇಕು ಅಂದರೆ 400 ರುಪೀಸ್ ಆಗುತ್ತೆ. ಕೊರಿಯರ್ ಚಾರ್ಜಸ್ ಆಗಲ್ಲ, ನಿಮಗೆ 400 ಅಬೌವ್ ಮಾಡಿದ್ರೆ ಕೊರಿಯರ್ ಚಾರ್ಜಸ್ ಆಗಲ್ಲ. ಸೊ ನಾವು ಬೆಳಗಾವಿಂದ ಬಂದಿರೋದು ಇಲ್ಲಿಗೆ. ಚೆನ್ನಾಗಿ ನಡೆಸಿದ್ದಾರೆ ಸರ್, ಯಂತ್ರ ಮೇಳ ಚೆನ್ನಾಗಿ ನಡೆಸಿದ್ದಾರೆ. ಇನ್ನು ನೋಡಬೇಕು ಹೇಗಿರುತ್ತೆ. ಇನ್ನು 2 ಡೇಸ್ ಇದೆ, ಇದು ಫಸ್ಟ್ ಡೇ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ಯಾರೆಲ್ಲ ಕೃಷಿ ಯಂತ್ರ ಮೇಳಕ್ಕೆ ಬರ್ತಾ ಇದ್ದೀರೋ ನಿಮಗೆ ಕೌಂಟರ್ ನಂಬರ್ 11ರಲ್ಲಿ ನಿಮಗೆ 100% ನ್ಯಾಚುರಲ್ ಹುರಿದ ಅಗಸೆ ಬೀಜ ಸಿಗ್ತಾ ಇರುವಂಥದ್ದು. ಇದೀಗ ನಾವು ನೇರವಾಗಿ ನೇಕಾರರಿಂದ ಗ್ರಾಹಕರಿಗೆ ಲಭ್ಯವಾಗತಕ್ಕಂತಹ ಇಳಕಲ್ ಸೀರೆಯ ಕೌಂಟರ್ನಲ್ಲಿದ್ದೇವೆ. ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ನಿಮ್ಮ ಸೀರೆ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಬೇಕು. ಮೇಡಮ್, ನಮ್ಮದು ಬಂದುಬಿಟ್ಟು ಇಳಕಲ್, ನಾರ್ತ್ ಕರ್ನಾಟಕ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ನಮ್ಮಲ್ಲಿ 500ಇಂದ ಸ್ಟಾರ್ಟ್ ಆಗಿಬಿಟ್ಟು ರೇಂಜು ಅಪ್ ಟು 5000ವರೆಗೂ ಇಲ್ಲಿ ತಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು ಶಾಪ್ ಕೂಡ ಇದೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇಳಕಲಲ್ಲಿ. ಅಲ್ಲಿ ಬಂದುಬಿಟ್ಟು ನಿಮ್ಗೆ 22,000 ಮಟನೂ ಸೀರೆ ಸಿಗುತ್ತೆ ನಮ್ಮ ಹತ್ರ. ನಮ್ಮದೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಮೇಡಮ್. ಕಾಸ್ಟ್ ಕಂಪೇರ್ ಮಾಡಿದರೆ ಇಲ್ಲಿ ಇಳಕಲ್ಗೆ ಮತ್ತು ನಮ್ಮ ಪೇಟೆಯಲ್ಲಿ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಏನು ವ್ಯತ್ಯಾಸ? ಮೇಡಮ್, ನಾವು ಬಂದಿದ್ದಿಲ್ಲ ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಇಲ್ಲಿ ಕಸ್ಟಮರ್ಸ್ ನೋಡ್ತಾರೆ, ಇಲ್ಲಿ ಸೀರೆ ನೋಡಿದರೆ ಇಲ್ಲಿ ಬಂದು ಶಾಪಿಗೆ ಹೋಗಿ ಕೇಳ್ತಾರೆ.
ಅವಾಗ ಅವ್ರು ಬಂದುಬಿಟ್ಟು ನಮ್ಮ ಇಲ್ಕಲಿಗೆ ಅಪ್ರೋಚ್ ಆಗ್ತಾರಂತ ನಾವು ಇಲ್ಲಿ ಬಂದಿದ್ದೇವೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಇಲ್ಲಿ ರೇಟ್ಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಮೇಡಮ್. ಅರೌಂಡ್ 400 to 500 rupees ಪರ್ ಸಾರಿಗೆ, ಅಂದರೆ 900ದಿಂದ 1000 rupees ಸಾರಿಗೆ ಡಿಫ್ರೆನ್ಸ್ ಬರುತ್ತೆ. ಮತ್ತು ಮಿಕ್ಕಿದ ಹೆಚ್ಚಿನ ರೇಟಿಂದ ಜಾಸ್ತಿ ಡಿಫ್ರೆನ್ಸ್ ಬರುತ್ತೆ ಮೇಡಮ್. ವೀಕ್ಷಕರೇ, ಇಳಕಲ್ ಸೀರೆ ನಿಮಗೆ ಬೇಕಾಗಿದ್ರೆ ಕೌಂಟರ್ ನಂಬರ್ 9ರಲ್ಲಿ ಸಂಪರ್ಕಿಸಿ. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರ್ತಕ್ಕಂತಹ ಯಂತ್ರ ಮೇಳ ಮತ್ತು ಕೃಷಿ ಮೇಳದಲ್ಲಿ ನಾವಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಗ್ರೀನ್ ವರ್ಲ್ಡ್ ನರ್ಸರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಈ ಒಂದು ನರ್ಸರಿಯಲ್ಲಿ ಯಾವ ರೀತಿಯಾದ ಗಿಡಗಳು ಸಿಗುತ್ತೆ, ಅದೇ ರೀತಿ ಆ ಗಿಡಗಳ ವಿಶೇಷತೆಗಳು ಏನು ಅನ್ನುವಂತಹ ಮಾಹಿತಿಗಳನ್ನು ಖಂಡಿತವಾಗಲೂ ಇದರ ಈ ನರ್ಸರಿಯ ಮಾಲಕರಾದಂತಹ ಫಾಯಿಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಮಾತಲ್ಲೇ ಕೇಳ್ಕೊಂಡು ಬರೋಣ, ಎಷ್ಟು ವಿಧದ ಗಿಡಗಳು ಮತ್ತು ಆ ಗಿಡಗಳ ವಿಶೇಷತೆ ಏನು ಅನ್ನೋದನ್ನು ಕೇಳ್ಕೊಂಡು ಬರೋಣ. ಸರ್, ನಮ್ಮದು ಇಲ್ಲಿ ಪೋಲ್ಯ ಕಬಕದ ಹತ್ರ ನರ್ಸರಿ ಸರ್. ನಮ್ಮಲ್ಲಿ ಬರೀ ಹಣ್ಣಿನ ಗಿಡ ಜಾಸ್ತಿ, ಎಲ್ಲ ಹಣ್ಣಿನಲ್ಲಿ ವೆರೈಟಿ ಇದೆ. ಹಲಸಿನ ಗಿಡ ಇದೆ ಮತ್ತು ಮಾವಿಂದು ಎಲ್ಲ ಬೇರೆ ಬೇರೆ ಥರ ವೆರೈಟಿ ಇದೆ ಹಣ್ಣಿನಲ್ಲಿ. ನೋಡಿ ಈಗ ನೋಡಿ ಕಾಯಿ ಬರ್ತಾ ಉಂಟು. ಈ ಹಲಸು ನಟ್ಟು 1 ವರ್ಷದಲ್ಲೇ ಸ್ಟಾರ್ಟ್ ಆಗ್ತದೆ ಕಾಯಿ ಬರಲಿಕ್ಕೆ. 1 ವರ್ಷ ನಂತರ ನಿಲ್ತದೆ ಕಾಯಿ. ಮತ್ತು ಫಸ್ಟ್ ವರ್ಷಕ್ಕೆ ಒಮ್ಮೆ ಆಗ್ತದೆ, 2 ವರ್ಷದಲ್ಲಿ 2 ಸಲ ಆಗ್ತದೆ, 3 ವರ್ಷ ನಂತರ ಕಂಟಿನ್ಯೂಸ್ ಆಗಿ ಬರ್ತದೆ ಈ ವೆರೈಟಿ. ಮತ್ತು ಬೇರೆ ವೆರೈಟಿ ಇದೆ, ಚಂದ್ರ ಹಲಸು ಎಲ್ಲ ಇದೆ ನೋಡಿ. ಇದು ಕೆಂಪು ಬಣ್ಣ ಬರ್ತದೆ, ಗಿಡ್ಡ ಜಾತಿ, ಅದು ಉದ್ದ ಹೋಗ್ತದೆ. ಮತ್ತೊಂದು ಸಿದ್ದು ಹಲಸಂದರೆ ತುಮಕೂರಿನ ವೆರೈಟಿ, ಅದರಲ್ಲಿ ಮೆಡಿಸಿನಲ್ ಕಂಟೈನ್ ಅಂತ ಇರ್ತದೆ. ಮತ್ತು ಅಂದರೆ ಈ ಹಲಸುಗಳನ್ನಂತೆಲ್ಲ ಹೇಳಿದರೆ ಅದು ನಮ್ಮ ವೆದರಿಗೆ ಇದು ಸೂಟ್ ಆಗುತ್ತಾ? ಬಿಸಿಲಿದೆ, ಓಪನ್ ಪ್ಲೇಸ್ ಬೇಕು ಸರ್, ಬಿಸಿಲಲ್ಲೇ ಬರುತ್ತೆ. ಓಪನ್ ಪ್ಲೇಸ್ ಬೇಕು. ನಮ್ಮದು ಒಂದು ನೆರಳಿನ ಪ್ರದೇಶ ಅಥವಾ ಈ ತೋಟದ ಮಧ್ಯದಲ್ಲಿ ಎಲ್ಲ ಕಾಯಿ ಬರಲ್ಲ, ಲೇಟ್ ಆಗ್ತದೆ ನಿಮಗೆ. ಬಿಸಿಲು ಇದ್ದರೆ ಹೇಳಿದ ವರ್ಷದಲ್ಲಿ ಆಗ್ತದೆ, 1 ವರ್ಷದಲ್ಲಿ ಆಗ್ತದೆ, ಕೆಲವು 2 ವರ್ಷದಲ್ಲಿ ಆಗ್ತದೆ, ಕೆಲವು 3 ವರ್ಷದಲ್ಲಿ ಆಗ್ತದೆ. ಆ ಥರ ಎಲ್ಲದಾಗಿ ಬಿಸಿಲು ಬೇಕು. ನಾವು ಬಿಸಿಲಲ್ಲೇ ಬೆಳೆಸಿ ತರುವಂಥದ್ದು ಗಿಡ ಇದು. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ನರ್ಸರಿಗೆ ನೀವು ಬಂದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಅನೇಕ ರೀತಿಯ ವಿಶೇಷ ಜಾತಿಗಳ ಹಲಸಾಗಿರ್ಬೋದು ಅಥವಾ ಪೇರಳೆ ಆಗಿರ್ಬೋದು, ಮಾವುಗಳಿವೆ. ನಿಮಗೆ ಎಲ್ಲ ರೀತಿಯಾದಂಥ ಮಾವುಗಳಲ್ಲಿ ನಿಮಗೆ ಕಾಣ್ಬೋದು. ಇವರು ಹೇಳಿದ ರೀತಿ ಹೇಗೆ ಅಂತ ಹೇಳಿದರೆ, ಇದನ್ನು ನಾವು ಬಯಲು ಪ್ರದೇಶದಲ್ಲಿ ಈ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಖಂಡಿತವಾಗ್ಲೂ ಇವರು ಹೇಳಿದ ಮಾತಿನಂತೆ ಇದು ಫಸಲು ನೀಡುತ್ತೆ ಅಂತೇಳಿ. ಖಂಡಿತವಾಗ್ಲೂ ನೀವೇನಾದರೂ ಕೃಷಿ ಮೇಳ ಅಥವಾ ಯಂತ್ರ ಮೇಳಕ್ಕೆ ಬಂದರೆ ಖಂಡಿತವಾಗ್ಲೂ ಈ ನರ್ಸರಿಯನ್ನು ಖಂಡಿತವಾಗ್ಲೂ ಭೇಟಿ ಮಾಡಿ. ಪ್ರಿಯ ವೀಕ್ಷಕರೇ, ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೀತಿರ್ತಕ್ಕಂತಹ ಯಂತ್ರ ಮೇಳ ಮತ್ತು ಕೃಷಿ ಮೇಳದಲ್ಲಿ ನಾವಿದ್ದೀವಿ. ಈಗಾಗಲೇ ನಾವು
ವೈ ದಾಮೋದರ ಆಚಾರ್ಯ ಮತ್ತು ಶ್ರೀ ದುರ್ಗಾ ಸ್ವಸಹಾಯ ಸಂಘ, ಶ್ರೀಮತಿ ಪುಷ್ಪವತಿ ಡಿ ಆಚಾರ್ಯ, ಬ್ರಹ್ಮಶ್ರೀ ಪ್ರಗತಿಬಂಧು ಸ್ವಸಹಾಯ ಸಂಘದ ಸದಸ್ಯರ ಒಂದು ಕತ್ತಿ ಮತ್ತು ಇತರೆ ಸಾಮಾನುಗಳನ್ನು ತಯಾರಿಸುವಂಥ ಒಂದು ಕೊಠಡಿಯಲ್ಲಿ ನಾವಿದ್ದೀವಿ. ಇವರು ಅನೇಕ ವರ್ಷಗಳಿಂದ ಇದೇ ಒಂದು ಗುಡಿ ಕೈಗಾರಿಕೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ದು. ಸರ್, ತಾವು ಒಂದು ಎಷ್ಟು ವರ್ಷಗಳಿಂದ ಈ ಒಂದು ಗುಡಿ ಕೈಗಾರಿಕೆಯನ್ನು ಮಾಡ್ಕೊಂಡು ಬರ್ತಿದ್ದೀರಿ? ಸಾಧಾರಣ ನಾನೊಂದು 28 ವರ್ಷಗಳನ್ನು ಮಾಡ್ತಾಯಿದ್ದೇನೆ ನಮ್ಮ ಕಾರ್ಕಳ ಪ್ರದೇಶದ ಬೈಲೂರು ಎನ್ನುವಂಥ ಪ್ರದೇಶದಲ್ಲಿ. ಅದರಲ್ಲೂ ಜೊತೆಗೆ ಒಂದು 9 ವರ್ಷದಿಂದ ಸಂಚಾರಿ ಕುಲುಮೆ ಆಳ್ವಾಸ್ ನುಡಿಸಿರ್ಬೋದು, ಪುತ್ತೂರು ಕೃಷಿ ಮೇಳ ಇರ್ಬೋದು, ಕೃಷಿ ಯಂತ್ರ ಮೇಳ, ಮತ್ತು ನಿಮ್ಮ ಕಾಸರಗೋಡು ಅಲ್ಲಿ ಬದಿಯಡ್ಕದಲ್ಲಿ ನಾನು 5 ದಿವಸ ತುಳು ಸಮ್ಮೇಳನದಲ್ಲಿ ಭಾಗವಹಿಸ್ತೇನೆ. ತುಳು ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಧರ್ಮಸ್ಥಳದ ಒಂದು ರಾಜ್ಯ ಮಟ್ಟದ ಕೃಷಿ ಮೇಳ ಮತ್ತು ಜಿಲ್ಲಾ ಮಟ್ಟದ ಕೃಷಿ ಮೇಳದಲ್ಲ ಭಾಗವಹಿಸ್ತೇನೆ. ಎಲ್ಲ ನೀವು ಅನೇಕ ಕಡೆಗಳಲ್ಲಿ ಈ ರೀತಿಯ ಕೃಷಿ ಮೇಳಗಳಾಗಲಿ, ಯಂತ್ರ ಮೇಳಗಳಾಗಲಿ ಎಲ್ಲ ಕಡೆಗಳಿಗೆ ಹೋಗಿ ನೀವು ಈ ರೀತಿಯಾದ ಒಂದು ಕಸಬನ್ನು ನೀವು ಜನರಿಗೆ ಪರಿಚಯಿಸಿದ್ರಿ. ಜನರ ಒಂದು ನಿಮ್ಮ ಬಗ್ಗೆ ಆಗಲಿ ಅಥವಾ ನಿಮ್ಮ ಒಟ್ಟಿಗೆ ಜನರ ಸ್ಪಂದನೆ ಹೇಗಿರ್ತದೆ ಸರ್? ಜನರ ಸ್ಪಂದನೆ ಈ ತುಂಬ ವರ್ಷದ ತಿರುಗಾಟ ಮಾಡಿದ್ದರಿಂದ ಈ ಆಚಾರ ಓಲ ಸುಳ್ಳು ಮೋಸ ಮಲ್ಪುಜೆ ಬೇರೆ ಗುಣಮಟ್ಟದ ಕತ್ತಿ ಅಂತೇಳಿ ತುಂಬ ಜನ ನಂಬಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಮಾಧ್ಯಮ ಪೇಪರ್ ಅದೆಲ್ಲ ಬಂದ ಕಾರಣ ಅದೆಲ್ಲ ನೋಡಿ ಈಗ ಕತ್ತಿಯೇ ಮಾಡಿದ್ದು ಕಡಿಮೆ ಆಗ್ತದೆ. ನಾವು ಗುಣಮಟ್ಟದ ಕತ್ತಿ ಅಂದರೆ ಮಿಲಾವುದ್ದೇ ಕತ್ತಿ ಮಾಡೋದ್ರಿಂದ ಯಾವ ಸ್ಟಾಲಿಗೆ ಹೋದರೂ ಕತ್ತಿಯೇ ಕಡಿಮೆ ಆಗ್ತದೆ. ಜನರ ಬೇಡಿಕೆ ಜಾಸ್ತಿ ಇದ್ದು ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಜನಸಂಖ್ಯೆ ದುಡಿಯುವವರ ಜನಸಂಖ್ಯೆ ಕಡಿಮೆ ಆದ್ದರಿಂದ. ಇವರ ಮಾತಿನಲ್ಲಿ ಹೇಳುವಂತೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇಂತಹ ಮಿಲಾವಿನ ಕತ್ತಿ ಮಾಡುವಂತಹ ಗುಡಿ ಕೈಗಾರಿಕೆಗಳು ಕಾಣೆ ಆಗ್ತಿವೆ. ಸರ್, ನೀವು ಮಾತ್ರ ಇಲ್ಲಿ ಇದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿಗಳು ಒಟ್ಟಿಗಿದ್ದೀರಾ? ನಮ್ಮ ಫ್ಯಾಮಿಲಿ ಸಮೇತ ಇದ್ದೇವೆ. ನಾವು ಎಲ್ಲ ಗಣ್ಯಂತೆ ಮಕ್ಕಳೆಲ್ಲ ಇದ್ದೇವೆ. ಅವರು ಮಕ್ಕಳೆಲ್ಲ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸೇವಾಭಿವೃದ್ಧಿ ಅದರೆಲ್ಲ ಕೆಲಸ ಮಾಡಿ ನಮ್ಮೊಟ್ಟಿಗೆ ಮತ್ತೆ ಸಹಕಾರ ಮಾಡ್ತಾರೆ. ಹೌದು, ಖಂಡಿತವಾಗಲೂ ವೀಕ್ಷಕರೇ, ನಾವು ನೋಡ್ತಿರ್ಬೋದು ಈಗಾಗಲೇ ಈ ಒಂದು ಗುಡಿ ಕೈಗಾರಿಕೆಯಲ್ಲಿ ಇವರು 28 ವರ್ಷಗಳ ಅನುಭವವನ್ನು ಹೊಂದಿದ್ದು 9 ವರ್ಷಗಳಿಂದ ಇದೇ ರೀತಿಯಾಗಿ ತಿರುಗಾಟದಲ್ಲಿದ್ದಾರೆ. ಎಲ್ಲಿ ಕೃಷಿ ಮೇಳ ಅಥವಾ ಯಂತ್ರ ಮೇಳಗಳು ನಡೀಲಿ ಅಲ್ಲಿ ಇವರ ಒಂದು ಸ್ಟಾಲ್ ಹಾಕಿ ಜನರಿಗೆ ಇವರು ತಯಾರಿಸುವಂತಹ ಉನ್ನತ ಗುಣಮಟ್ಟದ ಒಂದು ಮಿಲಾವಿನಿಂದ ತಯಾರು ಮಾಡುವಂತಹ ಕತ್ತಿಗಳ ಬಳಕೆಗೋಸ್ಕರ ಇವರು ಮಾಡಿಕೊಡ್ತಿದ್ದಾರೆ. ಖಂಡಿತವಾಗಲೂ ನೀವು ಬಂದಲ್ಲಿ ಈ ಒಂದು ಸ್ಟಾಲಿಗೆ ಖಂಡಿತವಾಗಲೂ ಭೇಟಿ ನೀಡಿ. ಧನ್ಯವಾದಗಳು. ವೀಕ್ಷಕರೇ, ನಾವು ಇವತ್ತು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆತಿರ್ತಕ್ಕಂತಹ
ಯಂತ್ರ ಮೇಳ ಮತ್ತು ಕೃಷಿ ಮೇಳದಲ್ಲಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಕುಂಬಾರಿಕೆ ವೃತ್ತಿ ಮಾಡ್ತಿರ್ತಕ್ಕಂತಹ ದಂಪತಿಗಳೊಂದಿಗೆ ನಾವಿದ್ದೇವೆ. ಅನೇಕ ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳು ಇಲ್ಲಿ ಕಾಣಸಿಗಬಹುದು. ಇವರಲ್ಲೇ ಕೇಳುವ ಯಾವ ರೀತಿಯಾಗಿ ಇವರ ತಯಾರಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ತುಳುವತ್ತ ಕನ್ನಡ ಮುಲ್ಪ ನಮ್ಮ ಕುಂಬಾರಿಕೆದ ಒಂಜಿ ಕೊಟ್ಟೆ ನಮ್ಮತ್ತು ಕುಳುದಿಲ್ಲ ಅಮ್ಮ ನಮ್ಮೊಟ್ಟು ಕುಳ್ಳೇರು ಆಡನೆ ಆರ್ನ ಈ ಒಂಜಿ ಮಣ್ಣದ ತಯಾರಿ ಹೆಂಚ ಉಂಡು ಅಬುಕ 8 ವರ್ಷದ ಈ ಒಂಜಿ ಕಸಬುನ ಮಂತೊಂದು ಪಣ್ಣದ ಆರ್ನ ಪಾತ್ರೆ ನಮಗೇನು ಅಲ್ಲೋ ಎಂಗುಲು ಮಣ್ಣುಂಡ ಒಂದು ಮಣ್ಣು ಮಲ್ಪರೆ ಬಸೋದು 25 ವರ್ಷಕ್ಕೂ ಶುರು ಮಲ್ದ 25 ವರ್ಷ ಹೊಡೆದು ಇತ್ತ ಎಂಕಲೆಗೆ 80 ವರ್ಷ ಮುಟ್ಟ ಒಂದು ಬತ್ತನು ಮದ್ಮೆ ಅದೇ 5 ವರ್ಷ ಆಂಡು ಮೂವಡುಗಾತನು ಅಂಜೆ ಮಲ್ತೊಂದುಲ್ಲ ಇದು ಮುಟ್ಟ ಬೊಕ ಜೋಕುಲ್ದಾಲ ಕಲ್ತಿಜೆ ಎಂಕಲ್ನ ಒಂದು ನಾನು ಎಂಕಲ್ ಹಿಡ್ದು ಅದು ಎಂಕಲ್ ಹಿಡಿಕೊಂಡು ಖಂಡಿತ ಅಂಬೇರು ದಾದಾಪಣ್ಣದಲ್ಲಿ ಬಂದ ಮೇರ 25ನೇ ವರ್ಷಡ್ ಅಂಬೇರು ಶುರು ಮಲ್ತದರಿಗೆ ಈ ಒಂಜಿ ಬೇಲೆ ಮಲ್ಪೆರೆ ಆರು ಮದ್ಮೆ ಅದು ಕೋಡೆಗೆ ಕರ್ಣ ವರ್ಷಕ್ಕೆ 5 ವರ್ಷ ಅನ್ನಕ್ಲ ಒಂಜಿ ದಾಂಪತ್ಯ ಜೀವನ 5 ವರ್ಷದಕ್ಕೆ 5 ವರ್ಷದ ದುಂಬೆ ಮುಕ್ಳು ಒಟ್ಟುಗೆ ಈ ಒಂಜಿ ಕಸಬುಡು ಉಳ್ಳೇರು ಆರು ಪಣಪುಣ ಪಾತ್ರ ದಾದ ಪಂಡ 6 ಮಲ್ಪುಣಂಚಿನ ಕಸಬು ಆರ್ನ ಜೋಕ್ಲು ಮಲ್ತೊಂದು ಜೇರು ಪಣಪಂಜಿ ಬೇಜಾರಾಡು ದಾಯ ಪಂಡ ಇತ್ತೆ ಒಂಜಿ ತಾಂತ್ರಿಕ ಯುಗಟ್ಟು ಜೋಕ್ಲು ಏರ್ಲ ಇಂಚಿನ ಕಸಬು ಮಲ್ಪೆರೆ ಬರ್ಪುಜೇರು ಅವಿಲಕನೆ ಈ ಒಂಜಿ ಮೆಕ್ಲು ಮಲ್ಪುಣಂಚಿತ್ನ ಒಂಜಿ ಬೇಲೆ ಮುಕ್ಲನೇ ಇರ್ದು ಅಂತ್ಯ ಆಪಣ ಮಲ್ಪುಣಂಚಿತ್ತ ಒಂಜಿ ಬೇಜಾರ್ದ ವಿಷಯ ಆಡೋಂಡು ಈ ಒಂಜಿ ಪುತ್ತೂರ್ದ ಕೃಷಿ ಮೇಳ ಯಂತ್ರ ಮೇಳಗೆ ನಿಕ್ಲು ಬತ್ತಿತ್ತಾರದಂಡ ಖಂಡಿತವಾದ ಮುಕ್ಲ ಒಂಜಿ ಕುಂಬಾರಿಕದ ಕುಂಬಾರಿಕದ ಕೊಟ್ಟೆ ಬತ್ತದ ಮುಕ್ಳು ಮುಲ್ಪನೆ ತಯಾರು ಮಲ್ಪುಣಂಚಿತ್ತನ ಮಣ್ಣದ ಪಾತ್ರೆ ಮಣ್ಣು ಯಾಪಲ್ಲ ಚದಿಪಂದ ಮಲ್ಪಂಜಿ ಪಾತ್ರೆ ಉಂಡು ಅವಿಲಕನೆ ಮಣ್ಣು ತಿಂದಂಡ ಅವು ವಿಷಯ ಇಜ್ಜಿಗೆ ಅಂಚ ಮಣ್ಣು ತಯಾರು ಅನಂಚಿನ ಪಾತ್ರೆ ಬೋರ್ಡಿಂದ ಖಂಡಿತವಾದ್ಲ ನಿಕ್ಲು ಮಾತೆಲ್ಲ ಬರ್ತದೆ ಈ ಒಂಜಿ ಅಮ್ಮನ ಬೊಕ್ಕ ಆಕ್ಲ ಆರು ದಂಪತಿಲು ಒಟ್ಟುಗುಳ್ಳೇರು ಆಕ್ಲ ಒಂಜಿ ಕೊಟ್ಟೆ ಭೇಟಿ ಕೊರ್ದು ಖಂಡಿತವಾದ ನಿಕ್ಲೆ ಮಣ್ಣದ ಪಾತ್ರೆ ಪೂರ ನಿಕ್ಲಿದ್ದನಲ್ಲಿ ಧನ್ಯವಾದಗಳು. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರ್ತಕ್ಕಂತಹ
ಯಂತ್ರಮೇಳ ಮತ್ತು ಕೃಷಿ ಮೇಳದಲ್ಲಿ ನಾವಿದ್ದೀವಿ. ಇಲ್ಲೊಂದು ಬೃಹದ್ದಾಗಿ ಇಲ್ಲಿ ವಸ್ತು ಪ್ರದರ್ಶನ ನಡೀತಿದೆ. ಇಲ್ಲಿ ಹಳೆಯ ಕಾಲದ ನಾಣ್ಯಗಳು, ಅದೇ ರೀತಿಯಾಗಿ ಹಳೆಯ ಕಾಲದ ವಸ್ತುಗಳ ಪ್ರದರ್ಶನ ನಡೀತಿದೆ. ಖಂಡಿತವಾಗ್ಲೂ ಈ ಒಂದು ಪ್ರದೇಶಕ್ಕೆ ನೀವು ಬಂದರೆ, ಈ ಒಂದು ಯಂತ್ರಮೇಳಕ್ಕೆ ಬಂದರೆ ಖಂಡಿತವಾಗ್ಲೂ ಇಲ್ಲಿ ನೀವು ನೋಡಬೇಕಾದಂತಹ ಅನೇಕ ವಸ್ತುಗಳಿದೆ. ಈ ವಸ್ತುಗಳ ವಿಚಾರವಾಗಿ ನಮ್ಮ ಜೊತೆ ಈ ಒಂದು ವಿವೇಕಾನಂದ ಕಾಲೇಜಿನ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆ ಇದ್ದಾರೆ. ಸರ್ವಿಸ್ ಡಾಕ್ಟರ್ ಮನುಜೇಶ್ ನಮ್ಮ ಜೊತೆ ಶ್ರೀಯುತ ಡಾಕ್ಟರ್ ಮನುಜೇಶ್ ನಮ್ಮ ಜೊತೆ ಇದ್ದಾರೆ. ಅವರು ಇದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಸರ್, ಈ ಒಂದು ವಸ್ತು ಪ್ರದರ್ಶನದಲ್ಲಿ ಏನೆಲ್ಲ ಇದೆ, ಎಷ್ಟೊಂದು ವಸ್ತುಗಳಿದೆ, ಅದರೆಲ್ಲ ಮಾಹಿತಿಗಳು ನಮ್ಮ ವೀಕ್ಷಕರಿಗಾಗಿ ತಾವು ಹೇಳಿ. ನಮಸ್ತೆ. ಇದು ಒಂದು ಪಾರಂಪರಿಕ ಗ್ರಾಮ ಅಂತ ಹೇಳುವ ಒಂದು ಕನ್ಸೆಪ್ಟ್ನ ಅಡಿಯಲ್ಲಿ ನಾವು ಬಿಲ್ಡ್ ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನವನ್ನು ಮಂಗಳೂರು ಯೂನಿವರ್ಸಿಟಿ ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯ ನಮಗೆ ಅನುದಾನವನ್ನು ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇಲ್ಲಿ ಈ 3 ದಿನ ನಡೆಯುವ ಈ ಬೃಹತ್ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಎಂಬ ಶೀರ್ಷಿಕೆಯಡಿ ನಡೆಯುತ್ತಿರುವ 5ನೇ ಕೃಷಿ ಯಂತ್ರ ಮೇಳ, ಇದರಲ್ಲಿ ಇದೊಂದು ಅವಿಭಾಜ್ಯ ಅಂಗವಾಗಿದೆ. ಇದರ ಏನು ವಿಷಯ ಇಟ್ಕೊಂಡು ಇದನ್ನು ಮಾಡಿದ್ದೇವೆ ಅಂದರೆ, ಇಂದಿನ ಯುವಜನತೆಗೆ ನಮ್ಮ ಪೂರ್ವಜರು, ನಮ್ಮ ಹಿಂದಿನವರು ಉಪಯೋಗ ಮಾಡಿದಂಥ ಕೆಲವು ವಸ್ತುಗಳು ಬಹುತೇಕ ಅವರಿಗೆ ಅವರ ಪರಿಚಯದಲ್ಲಿ ಇಲ್ಲ. ಹಾಗಿರುವ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರ ಈ ವಸ್ತುಗಳನ್ನು ಅವರಿಗೆ ಪರಿಚಯ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮ ಇದು. ಇಲ್ಲಿ ಹತ್ತಿರ ಒಂದು 9,000ಕ್ಕೂ ಜಾಸ್ತಿಯಾದ ಐಟಮ್ಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಈ ಎಲ್ಲವೂ ಕೂಡ ಹಿಂದಿನ ಕಾಲದಲ್ಲಿ ಏನು ನಮ್ಮ ಪೂರ್ವಜರು ಉಪಯೋಗಿಸ್ತಿದ್ರು, ಬಹುತೇಕ ಯಾವುದು ನಮ್ಮ ಮನಸ್ಸಿನ ಅಂಗಳದಿಂದ ಮಾಯ ಆಗಿದೆ ಎಲ್ಲವನ್ನು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದರಿಂದ ಏನೋ ನಮ್ಮ ಹಿಂದಿನ ಯುವತಿಯರಿಗೆ ನಮ್ಮ ಹಿಂದಿನವರು ಏನು ಯೂಸ್ ಮಾಡ್ತಾಯಿದ್ರು ಮತ್ತು ಯಾಕೆ ಯೂಸ್ ಮಾಡ್ತಾಯಿದ್ರು ಅದನ್ನು ನಾವೀಗ ಯಾಕೆ ಮಾಡ್ತಾ ಇಲ್ಲ, ಈ ಆಧುನಿಕತೆ ಎಂಬ ವಿಷಯದಿಂದಾಗಿ ಇದೆಲ್ಲವೂ ಕೂಡ ಬಹುಶಃ ನಮ್ಮ ಸಮಾಜದಿಂದ ಮಾಯ ಆಗುವ ಅಂಚಿನಲ್ಲಿದೆ. ಈ ಮಾಯ ಆಗುವ ಅಂಚಿನಲ್ಲಿರುವ ಈ ವಸ್ತುಗಳನ್ನು ಮತ್ತೆ ಪುನರ್ ಅವರ ನೆನಪಿನ ಅಂಗಳಕ್ಕೆ ತರುವಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಬರುವಂಥ ಸಾಮಾಜಿಕ ಬಂಧುಗಳು ಎಲ್ಲವರು ಇದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವರೆಲ್ಲೋ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿದಂಥ ವಸ್ತುಗಳು ಕಂಡಾಗ ಇದು ನಮ್ಮ ಮನೆಯಲ್ಲಿತ್ತು, ನಾವು ಯೂಸ್ ಮಾಡಿದ್ವಿ, ನಾವು ಸಣ್ಣವರಿದ್ದಾಗ ಅಂತ ಹೇಳ್ತಾ ಇದ್ರು. ಅದನ್ನು ನೋಡುವಾಗ ನಮಗೆಲ್ಲೋ ಒಂದು ಕಡೆ ನಾವು ಅವರ ಭಾವನೆಗಳಿಗೆ ಟಚ್ ಮಾಡಿದ್ದೇವೆ ಅಂತ ಅನಿಸ್ತಾ ಇದೆ. ಒಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಕೂಡ ಇದನ್ನು ಬಂದು ವೀಕ್ಷಣೆ ಮಾಡಿ ತಮ್ಮ ನೆನಪಿನಂಗಳದಲ್ಲಿ ಈ ನೆನಪನ್ನು ಇಟ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಈ ಒಂದು ಕೃಷಿ ಮೇಳಕ್ಕೆ ಅಥವಾ ಯಂತ್ರ ಮೇಳಕ್ಕೆ ನೀವು ಬಂದಿದ್ದರೆ ಖಂಡಿತವಾಗ್ಲೂ ಕನಸಿನ ಮನೆ ಅನ್ನೋ ವೇದಿಕೆಯ ಬಲಭಾಗದಲ್ಲಿ ಈ ಒಂದು ವಸ್ತು ಪ್ರದರ್ಶನ ನಡೀತಿದೆ. ಈ ವಸ್ತು ಪ್ರದರ್ಶನಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಚಿಕ್ಕ ವಯಸ್ಸಿನಲ್ಲಿ ಕಂಡಿರ್ತಕ್ಕಂತಹ ಅನೇಕ ವಸ್ತುಗಳು ಕಾಣಸಿಗ್ತವೆ. ಅದೇ ರೀತಿಯಾಗಿ ರಾಜರುಗಳ ಕಾಲದಲ್ಲಿ ಚಲಾವಣೆಯಲ್ಲಿದ್ದಂತಹ ನಾಣ್ಯಗಳು, ಅದೇ ರೀತಿ ಖಡ್ಗ ಪರಿಕರಗಳು, ಮರದ ಪರಿಕರಗಳೆಲ್ಲ ಇಲ್ಲಿದೆ. ಇಲ್ಲಿ ಬಂದು ಖಂಡಿತವಾಗ್ಲೂ ನೀವು ವೀಕ್ಷಣೆ ಮಾಡ್ಬೋದು ಅನ್ನುವ ಮಾತಿನೊಂದಿಗೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಡಾಕ್ಟರ್ ಮನುಜೇಶ್ ಬಿಜೆ ಅವರು. ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ. ಕರಾವಳಿ ಕೃಷಿಕರ ಅಡಿಕೆ ಬೆಳೆಗಾರರ ಹೆಮ್ಮೆಯ ಬಣ್ಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಖಾದಿ ವಸ್ತ್ರಗಳು. ಇಲ್ಲಿ
ತಕ್ಕಂತಹ ಖಾದಿ ವಸ್ತ್ರಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂತಹ ಒಂದು ಸಂಭವ ಏನಿದೆ. ಇಲ್ಲಿ 5ನೇ ಬೃಹತ್ ಕೃಷಿ ಯಂತ್ರದ ಸಂದರ್ಭದಲ್ಲಿ ಈ ಅಂಗಡಿಯನ್ನು ಇಟ್ಟಿರ್ತಕ್ಕಂಥದ್ದು. ಹೇಳಿ ಸರ್, ಇದು ಖಾದಿ ಇದರ ಬಗ್ಗೆ ಏನು ನಾವು ಧರಿಸಿದರೆ ಏನು ಪ್ರಯೋಜನಕಾರಿ? ನಾವು ನಾರ್ಮಲ್ ಆಗಿ ಧರಿಸುವಂತಹ ವಸ್ತ್ರಕ್ಕಿಂತ ಖಾದಿ ಎಷ್ಟು ಹೇಳಿ ಸರ್. ಮೇಡಮ್, ಇದು ನ್ಯಾಚುರಲ್ ಡೈ ಪಕ್ಕ ಕೈಮದಿಂದ ರೆಡಿ ಮಾಡೋಂಥ ಬಟ್ಟೆ. ಇದು ಚರಕ ಸಂಸ್ಥೆ ಬಂದು ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕು ಹೆಗ್ಗೋಡಿಯಲ್ಲಿ ಇರೋದು. ಇದು ಈ ಬಟ್ಟೆ ಧರಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾವುದೇ ರೀತಿ ಹಾನಿಕರ ಆಗಲ್ಲ. ಈ ಮಾಮೂಲಿ ನೀವು ಬಟ್ಟೆ ಧರಿಸೋದ್ರಿಂದ ಅದು ಕೆಮಿಕಲ್ ಮಿಕ್ಸ್ ಇರುತ್ತೆ, ಅದು ಆರೋಗ್ಯಕ್ಕೆ ಹಾನಿಕರ. ಇದು ಪಕ್ಕ ನ್ಯಾಚುರಲ್ ಡೈ ಕೈಮಗ್ಗದ ರೆಡಿ ಆಗೋದಂಥ ಈ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಈ 3 ಕಾಲಕ್ಕೂ ಆಟೋಮೆಟಿಕ್ ತಾನೇ ಅಡ್ಜಸ್ಟ್ ಆಗುತ್ತೆ ಬಟ್ಟೆ. ಬಟ್ ನೀವು ಹಾಕೋದು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಯಾವುದೇ ರೀತಿಯಿಂದ ಏನು ಹೆಲ್ತಿಗೆ ಪ್ರಾಬ್ಲಮ್ ಇಲ್ಲ. ಯೂಸ್ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಇದು ಪಕ್ಕ ಪ್ಯೂರ್ ಕಾಟನ್ ಅಡಿಕೆ ಚುಗುರು ಬಣ್ಣದಿಂದ ಮಾಡಿದಂಥ ಬಟ್ಟೆಗಳಿವು. 100% ಅಡಿಕೆ ಇದೆ ಮೇಡಮ್. ಬೇರೆ ಬೇರೆ ಕಲರ್, ನಾನಾ ಥರ ಕಲರ್ ಗುಡಿಸಿ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡಿರ್ತೀವಿ. ಅದನ್ನೇ ಪ್ರಿಂಟು ಹಾಕ್ತೀವಿ, ಆಮೇಲೆ ಬೇರೆ ಬೇರೆ ಬಟ್ಟೆ ಹಾಕ್ತೀವಿ. ನೋಡಿ ಮೇಡಮ್, ಈಗ ಈ ಥರ ಶರ್ಟು, ಸೀರೆಗಳು ಎಲ್ಲ ಇದೆ, ಬ್ಯಾಗ್ಗಳು, ಸುಮಾರು ಎಲ್ಲ ವೆರೈಟಿ, ಕೌದಿಗಳು, ಕ್ವಿಲ್ಟ್ ಎಲ್ಲ ಥರ ಇದೆ. ನೀವು ಇದನ್ನು ಎಲ್ಲ ನ್ಯಾಚುರಲ್ ಡೈ ಪಕ್ಕ ಕೈಮಗ್ಗದ ಪ್ಯೂರ್ ಕಾಟನ್ ಕೈಯಿಂದ ಮಾಡಿದಂಥ ಬಟ್ಟೆಗಳು. ಇದು ಯಾವುದೋ ಮಷಿನರಿ ಯೂಸ್ ಮಾಡೋದು. ಮತ್ತು ಯಾವುದೇ ರೀತಿ ಒಂದು ಚೂರು ಕೆಮಿಕಲ್ ಯಾವುದು ಮಿಕ್ಸರ್ ಇಲ್ಲ ಮೇಡಮ್. ಇದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಇದನ್ನು ಯೂಸ್ ಮಾಡಲೇಬೇಕು 100%. ಈ ಒಂದು ವೆದರ್ಗಂತೂ ತುಂಬ ಅನುಕೂಲ, ಇದು ಕಂಫರ್ಟಬಲ್. ನೀವು ಬೇಕಾದ್ರೆ ನೀವು ಇದನ್ನು ಯಾವುದೇ ನಮ್ಮ ಬಟ್ಟೆ ಹಾಕ್ಕೊಳ್ಳಿ, ಇಷ್ಟು ಸೆಕೆದ್ರೆ ತುಂಬ ಕೂಲಾಗಿರುತ್ತೆ, ಆಟೋಮೆಟಿಕ್ ಒಟ್ಟೆ ಸೆಕೆನೇ ಆಗಲ್ಲ ಜಾಸ್ತಿ. ಅಂದರೆ ಚಳಿ ಸಮಯದಲ್ಲಿ ಬೆಚ್ಚಗಿರುತ್ತೆ, ಮಳೆಗಾಲ ತಾನೇ ಅಡ್ಜಸ್ಟ್ ಆಗುತ್ತೆ. ಈ ಬೇಸಿಗೆಲ್ಲ ತುಂಬ ಕೂಲಾಗಿರುತ್ತೆ. ಆಟೋಮೆಟಿಕ್ ನೀವು ಏನು ಚೇಂಜ್ ಮಾಡೋದು, ಇದು ಒಂದು ಬಟ್ಟೆ ಎಲ್ಲಕ್ಕೆ ಯೂಸ್ ಮಾಡೋದು ಆಟೋಮೆಟಿಕ್ ತಾನೇ ಚೇಂಜ್ ಹಾಕೊಂತ ಹೋಗುತ್ತದೆ. ಇದರ ಬೆಲೆ ಬಗ್ಗೆ ಹೇಳಿ ಮೇಡಮ್. ಇದು ಬೆಲೆ ಬಂದು ಸುಮಾರು ಇದು 750. ಮಾಮೂಲಿ ಅದು ಡಿಫ್ರೆಂಟ್ ಆಗಿದೆ. 100 ಚಿಲ್ಲರೆಯಿಂದ ರೆಡಿ ಆಗುತ್ತೆ ಬ್ಯಾಗ್ಗಳು. 130, 155, 255. ಅದ್ರ ಮೇಲೆ 930, 1425, 785, 1070. ಒಟ್ಟು ಅದರ ಕ್ವಾಲಿಟಿ ಮೇಲೆ, ಸೈಜ್ ಮೇಲೆ ರೇಟ್ ಇರುತ್ತೆ ಮೇಡಮ್. ನೀವು ಇದರಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಮೇಡಮ್? ಇದು ಬಂದು ಸುಮಾರು ಒಂದು 30 ವರ್ಷ ಹತ್ತಿರ ಆಯಿತು ಚರಕ ಸಂಸ್ಥೆ ಬಂದು. ನಾನು ಇಲ್ಲಿ ಬಂದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಸ್ಥೆಯಲ್ಲಿ. ಖಂಡಿತ ಸರ್, ಧನ್ಯವಾದಗಳು ಸರ್. ಕೃಷಿ ಯಂತ್ರ ಮೇಳದ ಸಂದರ್ಭದಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇವರು ವಿದ್ಯಾರ್ಥಿಗಳು ಏನು ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬನ್ನಿ ಇವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದರ ಬಗ್ಗೆ ನಮಗೆ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮ್ ಏನಿದೆಯೋ ಇದರ ಬಗ್ಗೆ ನಮಗೆ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಬೇಕು. ಈಗ ಏನಂತ ಹೇಳಿದರೆ, ನಾವೀಗ ಓನರೆಲ್ಲ ಇರ್ತಾರಲ್ಲ ತೋಟದೆಲ್ಲ, ಅವರಿಗೆ ಈಗ ಅಂದರೆ ಪದೇ ಈಗ ಬೇಸಿಗೆಲ್ಲ ತೋಟಕ್ಕೆ ಹೋಗಲಿಕ್ಕೆ ಅಂದರೆ ಸಮಯ ಸಿಗೋದಿಲ್ಲ. ಈ ಪ್ರಾಜೆಕ್ಟ್ ಏನಂತ ಹೇಳಿದರೆ, ಅವರು ತೋಟಕ್ಕೆ ಹೋಗದೆ ಅವರಿಗೆ ಮನೇಲಿ ಕೂತು ಸಾಯಿಲ್ನ ಮಾಯ್ಶ್ಚರ್ ಲೆವೆಲನ್ನು ಯೂಸ್ ಮಾಡ್ಬೋದು. ಬೇಸಿಕಲಿ ನಾವು ಈ ಬೋರ್ಡಲ್ಲಿ ಯೂಸ್ ಮಾಡಿದ್ದೇವೆ ಇಲ್ಲಿ ವೈಫೈ ಮಾಡೆಲ್ ಥ್ರೂ ಅವರಿಗೆ ಮನೆಯಿಂದಲೇ ಏನು ಅದರದ್ದು ಮಾಯ್ಶ್ಚರ್ ಲೆವೆಲನ್ನು ಪರ್ಸೆಂಟೇಜ್ ವೈಸ್ ಫೆಚ್ ಮಾಡ್ಬೋದು. ಆ್ಯಂಡ್ ಇದು ಆಟೋಮೆಟಿಕ್ಕಾಗಿ ಟ್ರಿಗರ್ ಆಗ್ತದೆ. ಏಕೆಂತ ಹೇಳಿದರೆ, ಸಾಯಿಲಲ್ಲಿ ಮಾಯ್ಶ್ಚರ್ ನಾವು ಸೆಟ್ ಮಾಡಿರ್ತೀವಿ, ಇಷ್ಟು ಮಾಯ್ಶ್ಚರ್ ಇದ್ದರೆ ನಮ್ಮ ಬೆಳೆಗೆ ಏನೋ ತೊಂದರೆ ಇಲ್ಲ, ಅದನ್ನು ಸೆಟ್ ಮಾಡಿರ್ತೇವೆ. ಸೊ ಅದಕ್ಕಿಂತ ಡಿಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ಇದು ಟ್ರಿಗರ್ ಆಗ್ತದೆ. ಜಸ್ಟ್ ಡೆಮೋ ಮಾಡ್ಬೋದು. ಇದು ಹೇಗೆ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮ್ ವರ್ಕ್ ಆಗ್ತದೆ ಅನ್ನುವಂತಹ ಡೆಮೋವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸಾಯಿಲ್ ಯೂಸ್ ಮಾಡಿದ್ದೇವೆ, ಅಂದರೆ ಇಲ್ಲಿ ಈಗ ಸಾಯಿಲ್ ಇಲ್ಲ, ಜಸ್ಟ್ ಮ್ಯಾಟ್ ಅಲ್ಲ. ಸೊ ಇಲ್ಲಿ ಸಾಯಿಲ್ ಯೂಸ್ ಮಾಡಿದ್ದೇವೆ. ಇಲ್ಲಿ ಸೆನ್ಸರ್, ಇಲ್ಲಿ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಯೂಸ್ ಮಾಡಿದ್ದೇವೆ. ಇಲ್ಲಿ ಟ್ರಿಗರ್ ಸೊ ಹಾಗೆ ಅದು ಅಂದರೆ ಮಾಯ್ಶ್ಚರ್ ಲೆವೆಲ್ ಕಡಿಮೆ ಆದ ತಕ್ಷಣ ಟ್ರಿಗರ್ ಆಗ್ತದೆ ಇಲ್ಲಿ. ಸೊ ಟ್ರಿಗರ್ ಆದ ತಕ್ಷಣ ಇಲ್ಲಿ ಏನು ವಾಟ್ರಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಪ್ರಾಜೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಟೈಮರ್ ಬೇಸ್ಡಲ್ಲಿ ಇರುವಂಥದ್ದು ಇದು. ಅಂದರೆ ಹೇಗೆ ಅಂತ ಹೇಳಿದರೆ, ಈಗ ಒಂದಿಷ್ಟು ಟೈಮ್ ಆದ ನಂತರ ಏನು ನೀರೆಲ್ಲ ವಾಟ್ರಿಂಗ್ ಆಗಲಿ ಅಂತೇಳಿ. ಬಟ್ ಇದೇನಂತ ಹೇಳಿದರೆ, ನಾವು ಸೆನ್ಸರ್ ಯೂಸ್ ಮಾಡಿದ್ದೇವೆ ಇದು. ಸೊ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೇಳಿ. ಅದು ಅಂದರೆ ಸಾಯಿಲ್ನ ಮಾಯ್ಶ್ಚರ್ ಯೂಸ್ ಮಾಡಿಕೊಂಡು ಬೆಳೆಗಳಿಗೆ ಯೂಸ್ ಆಗ್ತದೆ ಅಂತೇಳಿ ನಾವು ಮಾಡಿರುವಂಥದ್ದು. ಧನ್ಯವಾದ. ವೀಕ್ಷಕರೇ, ಹೇಗೆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ಆಗುವುದು ಮಾತ್ರವಲ್ಲದೆ ಪ್ರಜ್ಞಾವಂತ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೃಹತ್ ಕೃಷಿ ಯಂತ್ರ ಮೇಳ ಇಂದು ಆಯೋಜನೆಯಾಗಿದೆ. ಖಂಡಿತವಾಗಿಯೂ ಈ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದರೆ ಮುಂದಿನ ದೇಶದ ಭವಿಷ್ಯ ಏನು ಉಜ್ವಲವಾಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇರ್ಬೋದು.
ಕಾಲೇಜ್ನವರು ಮಾಡಿರ್ತಕ್ಕಂತಹ ಸೋಲಾರ್ ಗ್ರೀನ್ ಹೌಸ್ ಕೌಂಟ್ರಲ್ಲಿ ನಾವಿದ್ದೇವೆ. ಬನ್ನಿ ಕೇಳುವ ಇದರ ಉಪಯೋಗ, ಅದರ ಪ್ರಯೋಜನ ಏನಿದೆ ಅನ್ನುವಂತಹ ಮಾಹಿತಿಯನ್ನು. Actually, it's called solar greenhouse. It's like using 2-in-1. We actually put the transparent solar glass sheet on the upper side, and we plant the plantings inside. It's basically used in nurseries to grow the plants, and it's invented by him. Not actually invented. It's in other countries like Romania. We have imported that to here. ಇವರು ರೊಮಾನಿಯಾ ದೇಶದ ಒಂದು ಮಾದರಿಯ ಒಂದು ಪ್ರತಿರೂಪವನ್ನು ಇಲ್ಲಿ ಆವಿಷ್ಕರಿಸಿರತಕ್ಕಂಥದ್ದು ಗಮನಕ್ಕೆ ಬರ್ಬೋದು. ಇದು ಕೂಡ ಒಂದು ಅದ್ಭುತ ಬೆಳವಣಿಗೆ ಅಂತ ಹೇಳ್ಬೋದು. ವೀಕ್ಷಕರು ಡ್ರೋನನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು, ಇದರ ಬಗ್ಗೆ ಮಾಹಿತಿಯನ್ನು ಕೇಳುವ. ಇದು ಹೇಗೆ ನೀವು ಪ್ರಿಪೇರ್ ಮಾಡಿದ್ರಿ? ಪ್ರಿಪೇರ್ ಮಾಡಿದಂದರೆ ಅದು ಆ್ಯಕ್ಚುಲಿ ಮೊದಲೇ ಸೀನಿಯರ್ ಸ್ವಲ್ಪ ಮಾಡಿದರು, ಸ್ವಲ್ಪ ಮಾಡಿಫೈ ಮಾಡಿ ಅಗ್ರಿಕಲ್ಚರಲ್ ಯೂಸ್ಗೆ ನಾವು ಯೂಸ್ ಮಾಡ್ತೇವೆ. ಇದರ ಮೇನ್ ಯೂಸಸ್ ಎಂತ ಅಂದರೆ ತೋಟದಲ್ಲಿ ಮದ್ದು ಬಿಡಲಿಕ್ಕೆ ಅಂತ ಯೂಸ್ ಮಾಡ್ಬೋದು, ಮತ್ತು ವೆಯ್ಟ್ ಕೂಡ ಕ್ಯಾರಿ ಮಾಡ್ಬೋದು. 5 to 6 kg ವೆಯ್ಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ನಿಮ್ಮದು ಯೂಸಸ್ ಅಕಾರ್ಡಿಂಗ್ ಟು ಯೂಸಸ್ ನೀಡ್ಸ್ ವಿ ಕ್ಯಾನ್ ಮಾಡಿಫೈ ವಿ ಕ್ಯಾನ್ ಚೇಂಜ್ ದ ಸೆಟ್ಟಿಂಗ್ಸ್ ಆ್ಯಂಡ್ ಇಂಪ್ರೂವ್ ದ ಮಾಡೆಲ್. ಅಂದರೆ ತುಂಬ ಯೂಸಸ್ ಉಂಟು. ಜಸ್ಟ್ ಒಂದು ಸ್ಯಾಂಪಲ್ ಮಾಡಿದ್ದೇವಷ್ಟೇ. ಲಾರ್ಜ್ ಏರಿಯಾಸಲ್ಲಿ ಫ್ಲೈ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ತುಂಬ ಹೈಟ್ಗೆ ಸಹ ಯೂಸ್ ಆಗ್ತದೆ. ವೀಕ್ಷಕರೇ, ವಿವೇಕಾನಂದ ಕಾಲೇಜು ಇಲ್ಲಿ ನಡೆದಿರ್ತಕ್ಕಂತಹ ಕೃಷಿ ಯಂತ್ರ ಮೇಳದಲ್ಲಿ ನಾವಿದ್ದೀವಿ. ಇಲ್ಲಿ ವಿಶೇಷವಾದಂಥ ಒಂದು ಯೋಜನೆ ಏನಂತ ಹೇಳಿದರೆ ಜಲ್ ಜೀವನ ಮಿಷನ್ ಯೋಜನೆಯಲ್ಲಿ ನಾವು ಒಂದು ಕೌಂಟ್ರಲ್ಲಿ ನಾವಿದ್ದೇವೆ. ಇದು ಕೇಂದ್ರ ಸರ್ಕಾರ 2019ರಲ್ಲಿ ಪ್ರಾರಂಭಿಸಿದಂತಹ ಒಂದು ವಿಶೇಷವಾದಂತಹ ಯೋಜನೆ. ಇದರಿಂದಾಗಿ ಅನೇಕ ಕೃಷಿಕರಿಗೆ ಮತ್ತು ಅನೇಕ ಜನರಿಗೆ ಇದರಿಂದ ಲಾಭದಾಯಕವಾಗಿದೆ. ಈ ಒಂದು ಜಲ್ ಜೀವನ್ ಮಿಷನ್ನ ಬಗ್ಗೆ ಕುರಿತಾಗಿ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಶ್ರೀ ರವೀಶ್ ಇವರು ನಮಗೆ ನೀಡಲಿಕ್ಕಿದ್ದಾರೆ. ಸರ್, ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ತಂದಿರುವಂತಹದ್ದು. ಈ ಒಂದು ಯೋಜನೆಯ ಪ್ರಯೋಜನಗಳೇನು ಸರ್? ನಮಸ್ತೆ. ಇದು ಜಲಜೀವನ ಮಿಷನ್ ಅಂತ. ಇದು 2019 ಆಗಸ್ಟ್ 15ಕ್ಕೆ ನಮ್ಮ ಪ್ರಧಾನಿಯವರು ಇದಕ್ಕೆ ಚಾಲನೆ ಇದ್ದರು. ಇದು ನಮ್ಮ ಪ್ರಸ್ತುತ ಪ್ರಧಾನಿಯವರ ಒಂದು ಮಹತ್ತರವಾದ ಒಂದು ಕನಸಿನ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಭಾರತ ದೇಶದ ಪ್ರತಿ ಗ್ರಾಮಸ್ಥನಿಗೂ 55 ಲೀಟರ್ ಶುದ್ಧವಾದ ಮತ್ತು ಪರಿಶುದ್ಧವಾದ ನೀರನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಇದರಲ್ಲಿ ಈ ಪರಿಶುದ್ಧವಾದ ನೀರು ಹೇಗೆ ಕೊಡಬೇಕು ಅಂತ, ಪರಿಶುದ್ಧವಾದ ನೀರು ಹೇಗೆ ಕೊಡಬೇಕು ಅಂತ ಹೇಳಿದರೆ ಅದನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ. ಪರೀಕ್ಷೆ ಯಾವ ರೀತಿ ಅಂತ ಹೇಳಿದರೆ, ಎರಡು ಇದನ್ನು ಭಾಗ ಮಾಡಿದ್ದಾರೆ. ಒಂದು ಏಪ್ರಿಲ್ ಮಳೆ ಬರುವ ಮೊದಲು ಮತ್ತು ಮಳೆ ಬಂದ ನಂತರ ಇದನ್ನು ಪರೀಕ್ಷೆ ಮಾಡಬೇಕು ಅಂತ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು FTK ಕಿಟ್ ಅಂತ ಇಟ್ಟಿರ್ತಾರೆ. FTK ಕಿಟ್ ಅಂತ ಹೇಳಿ ಫೀಲ್ಡ್ ಟೆಸ್ಟ್ ಕಿಟ್ ಅಂತ. ಆ ಕಿಟ್ಟಲ್ಲಿ ಏನೇನು ಪರೀಕ್ಷೆ ಮಾಡಬೇಕು ಅಂತ ಹೇಳುವಂಥ, ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಅದರಲ್ಲಿದೆ. ಅಂದರೆ ಇದರಲ್ಲಿ ನಾವು ತೋರಿಸ್ತೇವೆ ನೋಡಿ. ಇದರಲ್ಲಿ ಈ ಥರ ಕಿತ್ತೆಲ್ಲ ಇದೆ. ಇದರಲ್ಲಿ ನೋಡಿ pH, ಕ್ಲೋರೈಡ್, ನೈಟ್ರೇಟ್, ಐರನ್ ಮತ್ತು ಹಾರ್ಡ್ನೆಸ್, ಕ್ಲೋರೈಡು ಇದನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತೇಳಿ. ಯಾವ ಥರ ಪ್ಯಾರಾಮೀಟರ್ ಅಂತ ಇದೆ ಅದೆಲ್ಲ ಒಂದು ಇದರಲ್ಲಿದೆ. ಸೊ ಹೀಗಾಗಿ ಇದನ್ನು ಆಗ ನಿಮಗೆ ಒಂದು ಡೌಟ್ ಬರ್ಬೋದು, ನಾವು ಯಾಕೆ ಪರೀಕ್ಷೆ ಮಾಡಬೇಕು ಅಂತ. ಹಿಂದೆಲ್ಲ ನಾವು ಪರೀಕ್ಷೆ ಮಾಡಬೇಕು ಕುದ್ದಿದ್ದೀವಲ್ಲ ಅಂತ. ಹಿಂದಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಇದೆ. ಈಗ ನೀರು ತುಂಬ ಮಲಿನ ಆಗಿದೆ. ನಾವು ಕುದಿಯುವಂಥ ನೀರು ತುಂಬ ಮಲಿನ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು. ಬೋರಿನ ಕೆಳಗೆ ಆಳ ಎಷ್ಟು ಹೋದಷ್ಟು ಅಷ್ಟು ತುಂಬ ನಮಗೆ ಶುದ್ಧವಾದ ನೀರು ಸಿಗುವುದಿಲ್ಲ. ಸೊ ಹಾಗಾಗಿ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಈ 55 ಲೀಟರ್ ಈಗ ಇದನ್ನು ಪ್ರತಿ ಅಂಗನವಾಡಿಗೆ ಕೊಡಬೇಕು, ಶಾಲೆಗಳಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಯೋಜನೆ ಕೂಡ ಆಗ್ತಾ ಉಂಟು.
ಸೊ ಅದರ ಜೊತೆ ನಮ್ಮ ಒಂದು ಶುದ್ಧವಾದ ನೀರು ಮತ್ತು ನೀರಿನ ಮರುಬಳಕೆ ಹೇಗೆ ಮಾಡ್ಬೋದು ಅಂತ. ಈಗ 55 ಲೀಟರ್ ಕೊಟ್ಟರೆ ಒಂದು 70% ನೀರು ನಮಗೆ ವೇಸ್ಟ್ ಆಗಿ ಹೋಗ್ತದೆ. ಸೊ ಆ ವೇಸ್ಟನ್ನು ವೇಸ್ಟ್ ವಾಟರ್ ಅಂತ ಮಾಡಿ ಅದರಲ್ಲಿ ದ್ರವ ತ್ಯಾಜ್ಯ ಅಂತ ಮಾಡಿದ್ದಾರೆ. ಈ ದ್ರವ ತ್ಯಾಜ್ಯಲ್ಲಿ ಎರಡು ವಿಧ ಮಾಡಿದ್ದಾರೆ, ಒಂದು ಕಪ್ಪು ನೀರು ಮತ್ತು ಬೂದು ನೀರು ಅಂತ. ಈ ಬೂದು ನೀರು ಯಾವುದು ಅಂತ ಹೇಳಿದ್ರೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ನೀರು, ಅಂದರೆ ಈ ಕೈ ತೊಳೆಯುವ ನೀರು, ಬಟ್ಟೆ ಒಗೆಯುವ ನೀರು, ಮತ್ತು ಪಾತ್ರೆ ತೊಳೆಯುವಂಥ ನೀರು, ಸ್ನಾನದ ನೀರು, ಇದೆಲ್ಲ ಬೂದು ನೀರಾಗಿ ಬರ್ತದೆ. ಮತ್ತು ಕಪ್ಪು ನೀರು ಅಂತ ಹೇಳಿದರೆ ಅದು ಟಾಯ್ಲೆಟ್ ನೀರು, ಮಲದ ಜೊತೆ ಸೇರಿರುವಂಥ ನೀರು. ಸೊ ಈ ಬೂದು ನೀರನ್ನು ಸೋಕ್ ಬಿತ್ ಮಾಡ್ಬೋದು, ಅಥವಾ ಇಂಗುಗುಂದಿ ಮಾಡಿ ಅದನ್ನು ಅದಕ್ಕೆ ಮಾಡ್ಬೋದು, ಅಥವಾ ಸಣ್ಣ ಮನೆಯಲ್ಲಿ ಕೈತೋಟ ಮಾಡ್ಬೋದು. ಸೊ ಹೀಗೆ ಈ ಥರದೆಲ್ಲ ಬಳಕೆ ಮಾಡ್ತಾ ಹೋಗ್ಬೋದು. ಮತ್ತು ಟಾಯ್ಲೆಟ್ ನೀರು ಅದು ಟಾಯ್ಲೆಟ್ ಗುಂಡಿಗೆ ಹೋಗ್ತದೆ ಈ ನೀರು. ಮತ್ತು ಅದರ ಜೊತೆ ಜಲ ಮರುಪೂರಣ ಅಂತ ಮಳೆ ನೀರು ಕೊಯ್ಲು ಮಾಡುವಂಥದ್ದು, ನದಿಯಲ್ಲಿ ಮಳೆ ನೀರು ಕೊಯ್ಲು ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಅಂತ ಒಂದಿದೆ. ಸೊ ಹೀಗೆ ಮತ್ತು ಇನ್ನೂ ದೊಡ್ಡ ಪ್ರಾಜೆಕ್ಟ್ ಬರ್ತದೆ, ಅದನ್ನು ಬಹುಗ್ರಾಮ ಯೋಜನೆ ಅಂತ ಹೇಳ್ತಾರೆ. ಸೊ ಯಾವ ಬಹುಗ್ರಾಮ ಯೋಜನೆ, ಅದಕ್ಕೆ ನದಿಗೆ ಅರ್ಧ ಡ್ಯಾಮ್ ಕಟ್ಟಿ ಅದರಲ್ಲಿ ನೀರು ಸ್ಟೋರ್ ಮಾಡಿ ಅಲ್ಲಿಂದಲೇ ನೀರನ್ನು ಪರೀಕ್ಷೆ ಮಾಡಿ ಶುದ್ಧವಾದ ನೀರನ್ನು ಸಪ್ಲೈ ಮಾಡುವಂಥದ್ದು ಇದು. ಸೊ ಹಾಗಾಗಿ ಮತ್ತು ಇನ್ನೊಂದು ಮುಖ್ಯವಾದ ಅಂಶನೇ, ಯಾರಿಗೆ ನೀರು ಬೇಕಾ ಕುದಿಲಿಕ್ಕೆ ಅವನು ಹೋಗಿ ಪಂಚಾಯತಲ್ಲಿಗೆ ಅರ್ಜಿ ಹಾಕ್ಬೋದು, ನಮಗೆ ನೀರು ಬೇಕು ಅಂತ. ಮತ್ತು ಅದಕ್ಕೆ ಒಂದು 10% ಸಮುದಾಯ ವಂತಿಕೆ ಅಂತ ಒಂದಿದೆ, ಅದನ್ನು ಕೊಡಬೇಕು. ಅದು ಪಂಚಾಯತಲ್ಲಿ ಎಷ್ಟು ಅಂತ ನಿರ್ಧಾರ ಮಾಡಿರ್ತಾರೆ. ಸೊ ಹಾಗೆ ಇದಿಷ್ಟು ಒಂದು ಸಣ್ಣ ಇದರಲ್ಲಿ ನಾವು ನಿಮಗೆ ನೀರಿನ ಈ ಜಲಜೀವನ ಯೋಜನೆ ಅಂತ ಹೇಳುವಂಥದ್ದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ಜಲಜೀವನ ಮಿಷನ್ ಅನ್ನುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ 2019ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಾರಿಗೆ ತಂದಿದೆ. ಈ ಒಂದು ವಿಚಾರವಾಗಿ ನಾವು ನಮ್ಮ ಗ್ರಾಮದಲ್ಲಿ ಈ ಯೋಜನೆ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ಇದರ ಎಲ್ಲ ವಿವರಗಳಲ್ಲಿ ಸಿಗುತ್ತೆ. ಆ ವಿವರದೊಂದಿಗೆ ನಿಮ್ಮ ಗ್ರಾಮಗಳಲ್ಲಿ ಕೂಡ ಈ ಒಂದು ಜಲಜೀವನ್ ಮಿಷನ್ ಅನ್ನುವಂತಹ ಕುಡಿ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಈಗ ತಾನೇ ನಮಗೆ ರವೀಶ್ ಅವರು ಅತ್ಯುತ್ತಮವಾದಂಥ ಒಂದು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಯಾವ ರೀತಿಯಾಗಿ ನೀರನ್ನು ಬಳಸಬೇಕು, ಯಾವ ರೀತಿಯಾಗಿ ನೀರಿನ ಉಪಯೋಗ ಆಗಬೇಕು, ಉಪಯೋಗಿಸಿದಂತಹ ನೀರನ್ನು ಯಾವ ರೀತಿಯಾಗಿ ಬಳಸ್ಬೋದು ಅನ್ನುವಂಥ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸರ್, ತಮಗೆ ಪರಿಚಯ ಮಾಡ್ಬೋದು ಸರ್. ಅದೇ ರೀತಿ ಈ ಒಂದು ಕೌಂಟ್ರಲ್ಲಿ ಇವರ ಜೊತೆ ಇವರ ತಂಡ ಕೂಡ ಇದೆ, ಆ ತಂಡದವರ ಪರಿಚಯವನ್ನು ಕೂಡ ಇವರು ಮಾಡ್ತಿದ್ದಾರೆ. ಇವರು ವಿಲ್ಮಾ ಅಂತೇಳಿ, ಶ್ರೀಮತಿ ವಿಲ್ಮಾ ಅಂತೇಳಿ ಇವರು ಕೂಡ ಇದ್ದಾರೆ. ಇವರು ಬಂಟ್ವಾಳ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ರಂಜನ್ ಅಂತ ಬೆಳ್ತಂಗಡಿ ತಾಲೂಕಲ್ಲಿ ಮಾಡ್ತಿದ್ದಾರೆ. ಇವರು ಚಂದ್ರಶೇಖರ್ ಅಂತೇಳಿ, ನಾವು ಪುತ್ತೂರು ತಾಲೂಕಲ್ಲಿ ಸಮುದಾಯ ಸಂಘಟಕರಾಗಿ ಕೆಲಸ ಮಾಡ್ತಿದ್ದೇವೆ. ಸೊ ಜನರ ಸಹಕಾರವನ್ನು ನಾವು ಇದರಲ್ಲಿ ತುಂಬ ನಿರೀಕ್ಷೆ ಮಾಡ್ತಿದ್ದೇವೆ ಇದರಲ್ಲಿ. ಹಾಗೆ ಖಂಡಿತವಾಗ್ಲೂ ತಮಗೆ ಜನರ ಸಹಕಾರ ಇವತ್ತು ಸಿಗ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನಗಳ ಪ್ರವಾಹ ಹರಿತಿದೆ. ಇನ್ನೂ 3 ದಿವಸ ಇಲ್ಲಿ ಇದೆ. ಖಂಡಿತವಾಗ್ಲೂ ಜನರ ಪ್ರೋತ್ಸಾಹದೊಂದಿಗೆ ಖಂಡಿತವಾಗ್ಲೂ ಧ್ವನಿ ಮೀಡಿಯಾದ ಪ್ರೋತ್ಸಾಹ ಖಂಡಿತವಾಗ್ಲೂ ನಿಮ್ಮ ಹತ್ರ ಇದೆ ಅಂತ ವೀಕ್ಷಕರೇ, ನಾವು ಇವತ್ತು ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿ ನಡೆದಿರ್ತಕ್ಕಂತಹ ಕೃಷಿ ಯಂತ್ರ ಮೇಳದಲ್ಲಿ ನಾವಿದ್ದೇವೆ. ಅದೇ ರೀತಿಯಾಗಿ ನಾವು ಕೃಷಿ ಅಂತ ಹೇಳುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತಹದ್ದು ಅಡಕೆಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಒಂದು ಸಂಸ್ಥೆ ಯಾವುದಂತ ಹೇಳಿದರೆ ಅದು ಕ್ಯಾಂಪ್ಕೋ. ಈ ಕ್ಯಾಂಪ್ಕೋ ಚಾಕ್ಲೇಟ್ ವಿಭಾಗದ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ಚಂದ್ರಹಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉತ್ಪನ್ನಗಳ ಬಗ್ಗೆ ಅವರ ಮಾತಿನ ಮುಖೇನವಾಗಿ ನಾವು ತಿಳ್ಕೊಳ್ಳೋಣ. ಸರ್, ನಾವು ಯಂತ್ರಮೇಳದಲ್ಲಿ 8 ಸ್ಟಾಲ್ಗಳನ್ನು ಹಾಕಿದ್ದೇವೆ. 8 ಸ್ಟಾಲ್ಗಳಲ್ಲಿ ಕೂಡ ನಾವು ಎಲ್ಲ ಕ್ಯಾಂಪ್ಕೋದ ಉತ್ಪನ್ನಗಳು ಕೂಡ ಮಾರಾಟಕ್ಕೆ ಇಲ್ಲಿ ಲಭ್ಯವಿದೆ. ಅದಕ್ಕೆ 10% ಡಿಸ್ಕೌಂಟಲ್ಲಿ ಕೊಡ್ತಾಯಿದ್ದೀವಿ. ಮತ್ತು ನಾವು ಪ್ಯೂರ್ ಒಂದು ಟರ್ಮರಿಕ್ ಚಾಕ್ಲೇಟ್ ಅಂತ ಮಾಡಿದ್ದೀವಿ. ಅದು ಒಂದು ಬಾಕ್ಸಿಗೆ ಇನ್ನೊಂದು 10 ರೂಪಾಯಿ ಇನ್ನೊಂದು ಚಾಕ್ಲೇಟ್ ಒಂದು ಬಾಕ್ಸನ್ನು ನಾವು ಫ್ರೀ ಕೊಡ್ತಾಯಿದ್ದೀವಿ ಇಲ್ಲಿ ಮಾತ್ರ. ನಾವು ಯಾಕೆಂತ ಹೇಳಿದರೆ ಯಂತ್ರಮೇಳದ ಸ್ಪೆಷಾಲಿಟಿಗೋಸ್ಕರ ಒಂದು ಮಾಡಿದ್ದೀವಿ. ಅದು ತುಂಬ ಚೆಂದಾಗಿರುವಂಥ ಚಾಕ್ಲೇಟ್ಸ್ ಇದೆ. ಎಲ್ಲರಿಗೂ ಇದರ ಬೆನಿಫಿಟನ್ನು ತೊಗೊಳ್ಬೋದು. ಮತ್ತು ಇಲ್ಲಿ ವ್ಯಾಪಾರಕ್ಕೆ ಬರುವವರಿಗೆ ಎಲ್ಲರಿಗೂ ಕೂಡ 10% ಡಿಸ್ಕೌಂಟ್ ಚಾಕ್ಲೇಟಲ್ಲಿ ನಾವು ಕೊಡ್ತಾಯಿದ್ದೇವೆ.
ಎಲ್ಲ ಗ್ರಾಹಕರಿಗೆ ಇದರದ ಉಪಯೋಗವನ್ನು ತಗೊಳ್ಬೋದು. ನಮ್ಮ ಈ ಟೋಟಲ್ ಇದರ ಒಳಗಡೆ 8 ಸ್ಟಾಲ್ಗಳಿದ್ದೇವೆ. ಅದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ವಿನ್ನರ್ ಅಂತೇಳಿ ನಮ್ಮದು ಚಾಕ್ಲೇಟ್ ಮಿಲ್ಕಿಂಗ್ ಚಾಕ್ಲೇಟ್ ಇದೆ. ಆ ಚಾಕ್ಲೇಟನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ಇದು ಐಸ್ ಕ್ರೀಮ್ ಹಾಕಿ ಅದರಲ್ಲಿ ಚಾಕ್ಲೇಟ್ ಡ್ರಿಂಕ್, ಎನರ್ಜಿ ಡ್ರಿಂಕ್ ಮಕ್ಕಳಿಗೆ ಮತ್ತು ಏಜಿನವರಿಗೂ ಕೂಡ ಕುಡಿಬೋದು. ಒಳ್ಳೆ ಹೆಲ್ತ್ ಪೇಯ ಒಂದಿದೆ, ಅದಕ್ಕೆ ವಿತ್ ಐಸ್ ಕ್ರೀಮ್ ಹಾಕಿ ನಾವು ಇಲ್ಲಿ ಮಾರಾಟ ಮಾಡ್ತಿದ್ದೀವಿ. ಅದನ್ನು ಕೂಡ ಎಲ್ಲರಿಗೂ ತಗೊಳ್ಬೋದು. ಮಾಹಿತಿಗಾಗಿ ಶ್ರೀಯುತ ಚಂದ್ರವಾಸ್ ಇವರಿಗೆ ಧನ್ಯವಾದಗಳು ತಿಳಿಸಿದ್ದೇವೆ. ಖಂಡಿತವಾಗ್ಲೂ ವೀಕ್ಷಕರೇ, ನೀವು ಬಂದರೆ ಇಲ್ಲಿ ಕ್ಯಾಂಪ್ಕೋ ತಂಡದ 8 ಸ್ಟಾಲ್ಗಳು ಇಲ್ಲಿವೆ. ನೀವು ಖಂಡಿತವಾಗ್ಲೂ ಇಲ್ಲಿ ಭೇಟಿ ನೀಡಬೇಕು. ಯಾಕಂತ ಹೇಳಿದರೆ ನಮ್ಮ ಒಂದು ಅಡಕೆ ಉತ್ಪನ್ನಗಳು ಕೂಡ ಇವರ ಕ್ಯಾಂಪ್ಕೋ ಕಂಪನಿಯಿಂದ ತಯಾರಾಗ್ತಿದೆ. ಈ ಅಡಿಕೆ ಉತ್ಪಾದನೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಕೃಷಿಕರ ಬೆನ್ನೆಲುಬಾಗಿರ್ತಕ್ಕಂತಹ ಈ ಅಡಿಕೆ ಉತ್ಪನ್ನಗಳು ಕೂಡ ಇಲ್ಲಿ ದೊರೆಯುವಂತಹದ್ದು. ಅದರಿಂದ ಎಲ್ಲರೂ ಕೂಡ ನೀವು ಕೃಷಿ ಯಂತ್ರ ಮೇಳಕ್ಕೆ ಬಂದಿದ್ದರೆ ಖಂಡಿತವಾಗಲೂ ಇವರ ಸ್ಟಾಲನ್ನು ಭೇಟಿ ಮಾಡಿ ಇವರಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ. ಯಾಕಂತ ಹೇಳಿದರೆ ನಾವು ಕ್ಯಾಂಪ್ಕೋ ಅನ್ನುವಂತಹ ಸಂಸ್ಥೆ ಒಂದು ಉತ್ತಮ ಗುಣಮಟ್ಟದ ಒಂದು ಚಾಕ್ಲೇಟ್ಗಳನ್ನು, ಅದೇ ರೀತಿಯಾಗಿ ವಿವಿಧ ಉತ್ಪನ್ನಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಮತ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರೆಲ್ಲ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರತಕ್ಕಂತಹ ಬೃಹತ್ ಕೃಷಿ ಯಂತ್ರ ಮೇಳದಲ್ಲಿ ನಾವಿದ್ದೀವಿ. ಈ ಒಂದು ಕೃಷಿ ಯಂತ್ರ ಮೇಳದ ತಯಾರಿ ಮತ್ತು ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಿದೆ ಅಂತ ಕೇಳುವಂತಹ ಒಂದು ಸಮಯ. ಯಾಕಂತ ಹೇಳಿದರೆ ಇನ್ನು ಬೃಹತ್ ಕೃಷಿ ಯಂತ್ರ ಮೇಳ ಅಂತಲೇ ಹೇಳ್ಬೋದು. ಅನೇಕ 200ಕ್ಕಿಂತಲೂ ಹೆಚ್ಚು ಸ್ಟಾಲ್ಗಳಿವೆ. ಅದೇ ರೀತಿಯಾಗಿ ಅದಕ್ಕಿಂತಲೂ ಹೆಚ್ಚಿನ ಈ ಪ್ರದೇಶದ ಜನಗಳು ಈ ಒಂದು ಕೃಷಿ ಯಂತ್ರ ಮೇಳಕ್ಕೆ ಭೇಟಿ ನೀಡ್ತಿದ್ದಾರೆ. ಇದರ ಪೂರ್ವ ತಯಾರಿ ಮತ್ತು ಪೂರ್ವ ಸಿದ್ಧತೆ ಯಾವ ರೀತಿಯಾಗಿತ್ತು ಮೇಡಮ್? ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಸೌಮ್ಯ ಎಂಜೆ ಅಂತ, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ನಾವು ಅಂದರೆ ನಮ್ಮ ಆಡಳಿತ ವರ್ಗ, ಪ್ರಾಂಶುಪಾಲರು, ಅಧ್ಯಾಪಕರು, ಒಂದು ಅಧ್ಯಾಪಕೇತರ ಸಿಬ್ಬಂದಿಗಳು ಮತ್ತು ಮಕ್ಕಳು ಪ್ರತಿಯೊಬ್ಬರೂ ಈ ಒಂದು ಬೃಹತ್ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆಯಲ್ಲಿ ಜೋಡಿಸಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯದಲ್ಲಿ ಏನು ವಿಶೇಷತೆ ಇದೆ ಅಂದರೆ ಕೃಷಿಕರಿಗೆ ಸಂಬಂಧಪಟ್ಟದ್ದು, ಹಾಗೂ ಮನೆ ಕಟ್ಟುವಾಗ ಅವರಿಗೆ ಏನು ಒಂದು ಹೊಸತನ ನಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಅದನ್ನು ತಿಳಿಸಲಿಕ್ಕೆ ನಾವು ಬೇರೆ ಬೇರೆಯವರನ್ನು ಸಂಪರ್ಕಿಸಿ ಇಲ್ಲಿ ಒಂದು ಕೇಂದ್ರದಲ್ಲಿ ನಾವು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಾವು ಆಯೋಜಿಸಿದ್ದೇವೆ. ಸೊ ಇದರ ಎಲ್ಲ ಸದುಪಯೋಗವನ್ನು ಈ ಸುತ್ತಮುತ್ತಲಿನ ಜನಗಳು ಮತ್ತು ಈ ಬೇರೆ ರಾಜ್ಯದವರು, ಸಮೀಪ ಇರುವವರು ಎಲ್ಲರೂ ಬಂದು ಒಂದು ಭೇಟಿ ಕೊಟ್ಟು ತಿಳಿದುಕೊಳ್ಳಿ ಅಂತ ನಾನು ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ನಮ್ಮ ಈ ಮಕ್ಕಳ ಒಂದು ಸಹಕಾರವು ಇಲ್ಲಿ ತುಂಬ ಇದೆ. ಇಲ್ಲಿ ಈ ಒಂದು ಇದರಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪ್ರತಿಯೊಂದು ಮಕ್ಕಳು ಇಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಜನಗಳು ನಮ್ಮ ಎಲ್ಲ ಇದಕ್ಕೆ ಈಗ ಭೇಟಿ ಕೊಟ್ಟು ತುಂಬ ಅಂದರೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ. ನಾನು
ಪ್ರೊಫೆಸರ್ ಪ್ರಭಾ, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ನೀವು ನೋಡಿದಂತೆ ಇಲ್ಲೊಂದು 10,000ಕ್ಕೂ ಜಾಸ್ತಿ ಗೂಡು ದೀಪಗಳನ್ನು, ಅಲಂಕಾರ ವಸ್ತುಗಳು ನಮ್ಮ ಸ್ಟೂಡೆಂಟ್ಗಳೇ ಮಾಡಿ ಅಲಂಕಾರವಾಗಿ ತಯಾರಿಸಿದ್ದಾರೆ. ಮತ್ತು ಈ ಒಂದು ಮೆಗಾ ಕೃಷಿ ಯಂತ್ರಮೇಳ ಮತ್ತು ಕನಸಿನ ಮನೆಗೆ ಎಲ್ಲರೂ ಬಂದು ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಇದನ್ನು ಯಂತ್ರಗಳನ್ನು ನೋಡಿ ಸಹಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಮಾಡ್ತಿರುವಂಥವರು. ನಿಮಗೆ ಇಲ್ಲಿ ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಿದೆ. ಈ ಬಗ್ಗೆ ನೀವು ಹೇಳಬೇಕಂದ್ರೆ ನಿಮ್ಮದು ಶಾಲಾ ಅಥವಾ ಕಾಲೇಜ್ ಜೀವನದಲ್ಲಿ ಕಾಣಸಿಗದಂತಹ ಯಂತ್ರಗಳೆಲ್ಲ ಇಲ್ಲಿ ಪರಿಚಯವಾಗ್ತಿದೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಿ ನೀವು? ಅದ್ರ ಬಗ್ಗೆ ಅಂದರೆ ನಮಗೆ ಮೊದಲೆಲ್ಲ ಈ ಅಡಿಕೆ ಸುಲಿದೆಲ್ಲ ಕೈಯಲ್ಲಿ ಇರ್ತಿತ್ತು. ಈಗ ಎಲ್ಲ ಇದರಲ್ಲಿ ಉಂಟಲ್ಲ, ಮಿಷನ್ ಎಲ್ಲ ಬಂದಿದೆ. ಇದು ಬ್ಯಾಟ್ರಿಯದ್ದೆಲ್ಲ ಗಾಡಿ ಬಂದಿದೆ. ಮತ್ತು ಇದು ತೆಂಗಿನ ಗಿಡಕ್ಕೆ ಹತ್ತುದೆಲ್ಲ ಬಂದಿದೆ ಮಿಷನ್. ಹಾಗೆಲ್ಲ ನಮಗೆ ಈಗ ಅದೆಲ್ಲ ಉಂಟಲ್ಲ, ಈಗ ಇದು ಈಸಿ ಆಗ್ತದಲ್ಲ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಮೊದಲೆಲ್ಲ ಒಂದು ಅಡಿಕೆ ಸುಲಿಬೇಕಾದ್ರೆ ಕೈಯಲ್ಲೇ ಸುಲಿಬೇಕಾಗಿತ್ತು. ಆದರೆ ಈಗ ಯಂತ್ರೋಪಕರಣಗಳು ಬಂದಿದೆ, ಇದರ ಮಾಹಿತಿಯನ್ನು ಜನರಿಗೆ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವರು ಕೂಡ ಈ ಒಂದು ಕೃಷಿ ಯಂತ್ರಮೇಳದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರು ಇನ್ನಷ್ಟು ಇವರ ಜೀವನದಲ್ಲಿ ಕೂಡ ಇನ್ನಷ್ಟು ಯಂತ್ರೋಪಕರಣಗಳನ್ನು ಕಂಡು ಇವರು ಕೂಡ ಒಂದು ಹೊಸ ಯಂತ್ರ ಕೃಷಿ ಮೇಳಕ್ಕೆ ಅಥವಾ ಕೃಷಿ ವಲಯಕ್ಕೆ ಇನ್ನು ಇವರ ಕೊಡುಗೆ ಕೂಡ ಸಿಗಲಿ ಅನ್ನುವ ಮಾತಿನೊಂದಿಗೆ ಧ್ವನಿ ಮೀಡಿಯಾ ಮಂಜೇಶ್ವರ. ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃಷಿ ಮೇಳದ ಬಗ್ಗೆ ಅವರಿಗೆ ಎಷ್ಟು ಈ ಕೃಷಿ ಬಗ್ಗೆ ಅಥವಾ ಕೃಷಿ ಯಂತ್ರೋತ್ಪನ್ನಗಳ ಬಗ್ಗೆ ಎಷ್ಟು ಮಾಹಿತಿಗಳು ಸಿಕ್ತಂತ ಕೇಳೋಣ. ಆ್ಯಕ್ಚುಲಿ ನಮಗೆ ಕೃಷಿ ಮೇಳ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಕೃಷಿ ಮೇಳ ಇದೆಲ್ಲ ಮಾಡ್ತಾರೆ ಅಂತ ನೋಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಂಬ ಸ್ಟಾಲ್ಸ್, ವೆರೈಟಿ ಆಫ್ ಫುಡ್, ಸೀಡ್ಸ್ ಅದೆಲ್ಲ ನೋಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಾವೀಗ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಎನ್ನುವಂತಹ ಒಂದು ಸ್ಟಾಲ್ನಲ್ಲಿದ್ದೀವಿ. ಅನೇಕ ಪ್ರಾಡಕ್ಟ್ಗಳಿವೆ ಇವರ ಜೊತೆ. ಅದೇ ರೀತಿಯಾಗಿ ನೀವು ಬಂದರೆ ಖಂಡಿತವಾಗ್ಲೂ ಈ ಒಂದು ಸ್ಟಾಲ್ಗೆ ಭೇಟಿ ಕೊಡಿ. ಹಾಗೂ ಈ ಒಂದು ಸ್ಟಾಲ್ನ ವಿಶೇಷತೆ ಏನು, ಏನೆಲ್ಲ ಪ್ರಾಡಕ್ಟ್ಗಳು ಇವರು ಪರಿಚಯಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಮ್ಮೊಟ್ಟಿಗೆ ಇದ್ದಾರೆ. ಸಂದೀಪ್ ಅವರಿದ್ದಾರೆ, ಮಾರುಕಟ್ಟೆ ಅಧಿಕಾರಿ ಅಂತ ಶ್ರೀಯುತ ಸಂದೀಪ್ ನಮ್ಮ ಜೊತೆ ಇದ್ದಾರೆ. ಅವರ ಮಾತನ್ನು ಕೇಳುವ, ಅವರ ಪ್ರಾಡಕ್ಟ್ಗಳೇನಿದೆ, ಪ್ರಾಡಕ್ಟಿನ ವಿಶೇಷತೆ ಏನು, ಎಷ್ಟು ಪ್ರಾಡಕ್ಟ್ಗಳನ್ನು ಇಲ್ಲಿ ಪರಿಚಯಿಸಿದ್ದಾರೆ ಅಂತ ಹೇಳಿ. ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 40 ದಶಕಗಳಿಂದ ಪ್ರತಿ ಹಳ್ಳಿಯಲ್ಲಿ ಕೂಡ ಉತ್ತಮ ಸಮಾಜಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಕಾರ್ಯಕ್ರಮಗಳು ಕೂಡ ಒಂದು. ಮುಖ್ಯವಾಗಿ ಇದನ್ನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಒಂದು ಸಮಾಜದ ಉತ್ತಮ ಸಮಾಜದ ಒಂದು ಆರೋಗ್ಯಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ತಂದದ್ದು. ಮನುಷ್ಯನಿಗೆ ಆಹಾರ ರೂಪದಲ್ಲಿ ಔಷಧಿಯನ್ನು ಕೊಡಬೇಕು, ಔಷಧಿ ಯಾವತ್ತೂ ಆಹಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ತಂದಿದ್ದೇವೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಸಮಾಜಕ್ಕೆ ಒಂದು ಉತ್ತಮ ಆಹಾರ ಕೊಡಬೇಕಂತ. ನಮ್ಮಲ್ಲಿ ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಸಿರಿಧಾನ್ಯಗಳು 9 ಬಗೆಯ ಸಿರಿಧಾನ್ಯಗಳುಂಟು ಮತ್ತು ಅದರ 9 ಬಗೆಯ ಸಿರಿಧಾನ್ಯದ ಹಿಟ್ಟುಗಳು ಪ್ಲಸ್ ಅದರಲ್ಲಿ ರೆಡಿಯಾಗುವಂತಹ ನಮ್ಮ ಪ್ರಾಡಕ್ಟ್ಗಳು, ರೆಡಿ ಫುಡ್ಗಳು, ಹೆಲ್ತ್ ಡ್ರಿಂಕ್ ಇರ್ಬೋದು, ಡಯಾಬಿಟಿಕ್ ಹೆಲ್ತ್ ಡ್ರಿಂಕ್ಗಳಿರ್ಬೋದು ಮತ್ತು ಕುಕ್ಕೀಸ್ಗಳು, ಎಲ್ಲವೂ ಕೂಡ ಸಾವಯವ ಸಿರಿಧಾನ್ಯದಲ್ಲಿ ರೆಡಿ ಮಾಡುವಂಥ ಉತ್ಪನ್ನಗಳು. ಎಲ್ಲ ಪ್ರಾಡಕ್ಟ್ಗಳು ಕೂಡ ಧಾರವಾಡದಲ್ಲಿ ಪ್ರೊಸೆಸಿಂಗ್ ಆಗಿ ಇದೀಗ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಧರ್ಮಸ್ಥಳ ಸಿರಿ ಮಿಲೆಟ್ ಉತ್ಪನ್ನಗಳು ಸಿಗ್ತದೆ. ಮುಖ್ಯವಾಗಿ ನಮ್ಮ ಈ ದಿನ ಪುತ್ತೂರು ಕೃಷಿ ಯಂತ್ರ ಮೇಳದಲ್ಲಿ ನಮ್ಮ ಸ್ಟಾಲ್ ನಂಬರ್ 1ರಲ್ಲಿ ನಾವು ಎಲ್ಲ ಉತ್ಪನ್ನಗಳನ್ನು ಹಾಕಿದ್ದೇವೆ. ಬನ್ನಿ, ಎಲ್ಲರೂ ಕೂಡ ಈ ಒಂದು ಸ್ಟಾಲಿಗೆ ಬಂದು ಒಂದು ಉತ್ತಮ ಆಹಾರವನ್ನು ತಾವು ಪಡಿಬೇಕು. ಸಿರಿಧಾನ್ಯವನ್ನು ಆಹಾರ ರೂಪದಲ್ಲಿ ನೀವೆಲ್ಲರೂ ತಗೊಳ್ಬೇಕಂತ ಹೇಳ್ತಾ ಈ ಒಂದು ಸ್ಟಾಲಿದ ಮುಖ್ಯ ಉದ್ದೇಶ ಆಗಿದೆ ಸರ್.
ಖಂಡಿತವಾಗ್ಲೂ ಇವರು ಮಾತಿನಲ್ಲಿ ಹೇಳಿದಂತೆ ಒಂದು ಉತ್ತಮವಾದಂಥ ಆಹಾರ ಪದ್ಧತಿ ಈಗ ನಮ್ಮ ಈ ಒಂದು ಸಮಾಜದಲ್ಲಿಲ್ಲ. ಆ ನಿಟ್ಟಿನಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಗಸಂಸ್ಥೆಯಾಗಿ ಒಂದು ಸಿರಿ ಮಿಲೆಟ್ ಅನ್ನುವಂತಹ ಒಂದು ಸಂಸ್ಥೆ ವ್ಯವಹರಿಸ್ತಿದೆ. ಖಂಡಿತವಾಗಲೂ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಡೀತಿರ್ತಕ್ಕಂತಹ ಕೃಷಿ ಯಂತ್ರ ಮೇಳದಲ್ಲಿ ಖಂಡಿತವಾಗ್ಲೂ ನೀವು ಪಾಲ್ಗೊಂಡಿದ್ದರೆ ನಾವು ಮಹಾದ್ವಾರದ ಮುಖೀನವಾಗಿ ಮುಂದೆ ಸಾಗ್ತಿದ್ದಂತೆ ಬಲಭಾಗದಲ್ಲಿ ಕೌಂಟರ್ ನಂಬರ್ 1ರಲ್ಲಿ ಈ ಒಂದು ಸಿರಿ ಮಿಲೆಟ್ ಇದರದ ಒಂದು ಕೌಂಟರ್ ಇದೆ. ಖಂಡಿತವಾಗ್ಲೂ ಇಲ್ಲಿ ಭೇಟಿ ನೀಡಿ ಇವರ ಉತ್ಪನ್ನಗಳನ್ನು ಖರೀದಿಸಿ ಮತ್ತು ಈ ಉತ್ಪನ್ನಗಳ ವಿಶೇಷತೆಗಳು ಕೂಡ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಕ್ಯಾಮರಾಮ್ಯಾನ್ ಸುಶಾಂತ್ ಮಂಜೇಶ್ವರ ಜೊತೆ ಮನೋಜ್, ಧ್ವನಿ ಮೀಡಿಯಾ ಮಂಜೇಶ್ವರ. ಪ್ರಿಯ ವೀಕ್ಷಕರೇ, ನಾವು ಇಷ್ಟು ಹೊತ್ತು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆದಿರತಕ್ಕಂತಹ ಕೃಷಿ ಯಂತ್ರ ಮೇಳದಲ್ಲಿ ನಾವಿದ್ವಿ. ಅನೇಕ ಗಣ್ಯರ ದಂಡೆ ಇಲ್ಲಿ ಬಂದಿತ್ತು ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ. ಆ ಉದ್ಘಾಟನೆಗಳನ್ನು ಕಳೆದು ಅನೇಕ ಸ್ಟಾಲ್ಗಳಿಂದ 200ಕ್ಕಿಂತ ಹೆಚ್ಚಿನ ಸ್ಟಾಲ್ಗಳಿವೆ. ನಮಗೆ ಬೇಕಾಗಿರುವಂತಹ ಅನೇಕ ಹೊಸ ಪರಿಚಯದ ವಸ್ತುಗಳಿವಾಗಲಿ, ಅದೇ ರೀತಿಯಾಗಿ ಹೊಸ ಬ್ರೀಡ್ ಆಗಿರುವಂತಹ ಗಿಡಗಳಾಗಲಿ, ಅನೇಕ ರೀತಿಯಾದಂತಹ ವಸ್ತುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರೆಲ್ಲರ ಮಾಹಿತಿಗಳು ಕೂಡ ಇಲ್ಲಿ ನಾವು ಒಂದೊಂದು ಸ್ಟಾಲಿಗೆ ಹೋದಾಗ ಅವರೇ ಸ್ವತಃ ತಿಳಿಸಿದ್ದಾರೆ ನಮಗೆ. ಇದರ ಪ್ರಯೋಜನಗಳನ್ನು ಖಂಡಿತವಾಗಲೂ ಎಲ್ಲ ಊರಿನವರು ಪಡ್ಕೊಳ್ಬೇಕು. ಇದರಿಂದಾಗಿ ನಮ್ಮ ಯುವ ಪೀಳಿಗೆಗಳಿಗೂ ಕೂಡ ಅನೇಕ ರೀತಿಯಾದಂತಹ ಉಪಯೋಗಗಳಿವೆ. ಅನೇಕ ರೀತಿಯಾದಂಥ ಹೊಸ ತಂತ್ರಜ್ಞಾನಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇದೆಲ್ಲರ ಉಪಯೋಗಗಳನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅನ್ನುವ ಮಾತಿನೊಂದಿಗೆ ನಾವು ಇಲ್ಲಿಂದ ವಿರಮಿಸ್ತಿದ್ದೇವೆ. ಕ್ಯಾಮರಾಮ್ಯಾನ್ ಸುಶಾಂತ್ ಹೊಸಂಗಡಿ ಜೊತೆ ಮನೋಜ್, ಧ್ವನಿ ಮೀಡಿಯಾ ಮಂಜೇಶ್ವರ.